ಸೊನ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಕರ್ನಾಟಕ ಬ್ಯಾಂಕ್ದ ದುಂಬುದ ಗುರ್ಕಾರ್ಯರು ಪೊಳಲಿ ಜಯರಾಮ ಭಟ್ರು ಬುಧವಾರ ತೀರಿಯರು ಬೊಂಬಾಯಿಡ್ದು ಕುಡ್ಲಗ್ ಬನ್ನಗ ಬಜಪೆ ವಿಮಾನವಂತನ ತಾಣುಡು ಹೃದಯಘಾತ ಆದ ಪ್ರಾಣ ಪೋತುಂಡು ಅರೆಗ್ 72 ವರ್ಷ ಪ್ರಾಯ ಆದಿತ್ತಂಡು. ದೇಶದ ಪುದರ್ಪೊಯಿ ಬ್ಯಾಂಕ್ ಲೇಡ್ ಒಂಜಾದುಪ್ಪುನ ಕರ್ನಾಟಕ ಬ್ಯಾಂಕ್ದ ದುಂಬುದ ಗುರ್ಕಾರ್ಯರು ಪೊಳಲಿ ಜಯರಾಮ ಭಟ್ರು ಬುಧವಾರ ತೀರಿಯರು ಅರೆಗ್ 72 ವರ್ಷ ಪ್ರಾಯ ಆದಿತ್ತಂಡು. ಬೊಂಬಾಯಿಡ್ದು ವಿಮಾನುಡು ಕುಡ್ಲಗ್ ಬತ್ತಿನ ಜಯರಾಮ ಭಟ್ರು ಬಜಪೆದ ವಿಮಾನವಂತನ ತಾಣುಡು ವಿಮಾನುಡ್ದು ಜತ್ತದ ಪಿದೈ ಬರೊಂದುಪ್ಪನಗ ಅರೆಗ್ ಹೃದಯಘಾತ ಆತಂಡು. ಅಪಗನೆ ಕುಡ್ಲದ ಖಾಸಗಿ ಆಸ್ಪತ್ರೆಗೆ ಕೊನೊಂಡಲ ಆರು ಕರೆದು ಪೋತೇರು. 1951 ಪುಟ್ಟದಿನ ಜಯರಾಮ ಭಟ್ರು ಕರ್ನಾಟಕ ಬ್ಯಾಂಕ್ದ ಜನರಲ್ ಮ್ಯಾನೇಜರ್ ಆದ ಹಿಡಿದು ಬೊಕ್ಕ ಆಡಳಿತ ನಿರ್ದೇಶಕರ ಬೊಕ್ಕ ಮುಖ್ಯ ಕಾರ್ಯತೋವನ್ ಅಧಿಕಾರಿ ಆದ ಅಖೇರಿಗೆ ಗುರ್ಕಾರ್ಯರಾದ ಸೇವೆ ಸಂದಾದ ಅರೆನ ಸೇವೆ ಅಖೇರಿ ಆದಿತ್ತಂಡು. ಅರೆನ ಆಡಳಿತೋಡು ಕರ್ನಾಟಕ ಬ್ಯಾಂಕ್ ಬಾರಿ ಎಡ್ಡ ರೀತಿಡ್ ಕರ್ತವ್ಯ ಮಲ್ತದ ಜನ ಮೆಚ್ಚುಗೆ ಪಡೆದು ಬ್ಯಾಂಕ್ ಬಾರಿ ಬುಲೆಚಿರು ಸಾಧಿತ್ತಂಡು. ಪ್ರಧಾನವಾದ ತುಳುನಾಡದ ಸಾಂಸ್ಕೃತಿಕ ಕಲೆ ಧಾರ್ಮಿಕ ಆರಾಧನೆಗೆ ಕಲಾ ಪೋಷಕರು ಉಮೇದು ಕುರ್ಪನಾರು ಪ್ರಾಯೋಜಕರಾದ ಸರ್ವೇರ್ನಲ ಅಭಿಮಾನಗೂ ಸಂದಿದ್ದಿತ್ತಿನ ಜಯರಾಮ ಭಟ್ರು ಬುಧವಾರ ಅಗತದೇರು. ಸಜ್ಜನ ಸಾಧು ಪೊಳಲಿ ಜಯರಾಮ ಭಟ್ರಿಗೆ ನಮ್ಮ ಕುಡ್ಲ ಕೂಟ ಶ್ರದ್ಧಾಂಜಲಿ ಸಂದವನ್ನುಂಡು. ಜವನ ಸಮುದಾಯಡು ಡ್ರಗ್ಸ್ ತೊಂಡಾಪನ ಹಾಳು ಪರಿಣಾಮದ ಬಗೆಟ್ ಜಾಗ್ರತೆ ಮೂಡಾವನ ಉದ್ದೇಶಗಾದ ಕುಡ್ಲದ ಕುದ್ರೋಳಿಡ್ ಮುಸ್ಲಿಂ ಐಕ್ಯತಾ ವೇದಿಕೆದ ದುಂಬಾಲ್ತೆಡ್ ಮಾಮಲ್ಲ ಜನಜಾಗ್ರತದ ರ್ಯಾಲಿ ನಡೆತಂಡು. ಜಾಮಿಯಾ ಪಳ್ಳಿ ಕುದ್ರೋಳಿಡ್ದು ಕಂಡತ್ ಪಳ್ಳಿ ಜುಮ್ಮಾ ಪಳ್ಳಿ ಮುಟ್ಟ ನಡಪಾಯಿನ ಜನ ಜಾಗೃತದ ರ್ಯಾಲಿದ ದುಂಬಾಳ್ತಿನ ವೇದಿಕೆದ ಗುರ್ಕಾರ್ಯರು ಮೊಹಮ್ಮದ್ ಯಾಸಿನ್ ಕುದ್ರೋಳಿ ವಹಿಸ್ತಿದ್ದಾರೆ. ಡಿವೈಎಫ್ಐ ರಾಜ್ಯ ಗುರ್ಕಾರ್ಯರು ಮುನೀರ್ ಕಾಟಿಪಳ್ಳ ದಿಕ್ಸೂಚಿ ಭಾಷಣ ಮಲ್ತದ ಡ್ರಗ್ಸ್ ಇಜ್ಜಾನಿನ ಕುದ್ರೋಳಿ ಅಭಿಯಾನಗೂ ಇಡೀ ಊರುಗೂರೇ ಪೊರಂಬಾಟುಡು ಇತ್ತದ ಇಡೀ ಜಿಲ್ಲೆಗೆ ಮಾದರಿ ಆಯ್ರುಂಡೊಂದು ಪಂಡಿರ ಪಾಕ ಜಾಗೃತದ ಘೋಷಣೆ ಪಾಡೊಂದು ಜಾತ ಸಾಗಂಡು. ಮಹಾನಗರ ಪಾಲಿಕೆ ಸದಸ್ಯರು ಸಂಶುದ್ದೀನ್ ಐಕ್ಯತಾ ವೇದಿಕೆ ಪರವಾದ ಡ್ರಗ್ಸ್ ಮಾರ್ನಕ್ಲೆಗ್ ಮಾರಂಡ ಜಾಗೃತಿ ಪನ್ಪುನ ಸರಿಯಾಯಿನ ಸಂದೇಶನು ಕೊರಿಯರು. ದುಂಬುದ ಮೇಯರ್ ಕೆ ಅಶ್ರಫ್ ಐನು ಪಳ್ಳಿಲನ ಖತೀಬೆರಾಯ್ನ ಜುಬೈರ್ ಮೌಲಾನಾ ಜಾಮಿಯಾ ಪಳ್ಳಿ ಕೆಎಸ್ ರಿಯಾಜ್ ಫೈಜಿ ನಡುಪಳ್ಳಿ ಮೊಹಮ್ಮದ್ ಬಾಖವಿ ಮೊಯ್ದೀನ್ ಪಳ್ಳಿ ಅಹಮದ್ ಅಲಿ ಖಾಸಿಮಿ ಸಲಾಫಿ ಮಸ್ಜಿದ್ PA ಮೊಹಮ್ಮದ್ ರಫೀಕ್ ಮದನಿ ಕಂಡತ್ಪಳ್ಳಿ ಮಕ್ಬೂಲ್ ಪಣವು ಅಧಿಕಾರಿ ಜಾಮಿಯಾ ಸಂಚಾಲಕರು ಅಜೀಜ್ ಕುದ್ರೋಳಿ ಕಂಡತ್ಪಳ್ಳಿ ಗುರ್ಕಾರ್ಯರು ಶಮೀಮ್ ಅಹಮದ್ ಕಾರ್ಯಂತರು ಮಕ್ಸೂಲ್ ಅಹಮದ್ ಒತ್ತು ಗುರ್ಕಾರ್ಯರು SA ಖಲೀಲ್ ಕಂಡತ್ಪಳ್ಳಿ ಜತೆ ಕಾರ್ಯಂತರಾಯನ ಹ್ಯಾರಿಸ್ ಕುದ್ರೋಳಿ NK ಅಬುಬಕರ್ ಮಜೈರ್ ಕುದ್ರೋಳಿ ಸಮಿತಿ ಸದಸ್ಯರಾಯನ ಮುಸ್ತಾಕ್ ಕುದ್ರೋಳಿ ಅಬ್ದುಲ್ ಲತೀಫ್ ಗಿಸ್ಟಲ್ ಅಬ್ದುಲ್ ವಹಾಬ್ BA ಇಸ್ಮಾಯಿಲ್ ಪಾಲ್ದೊಂಡ್ಯರು. ಜಾಮಿಯಾ ಪಳ್ಳಿದ ಇಮಾಮ್ ಮೌಲಾನಾ ಮನ್ನಾನ್ ಸಾಬ್ ದುವಾ ಪ್ರಾರ್ಥನೆ ನಡಪಾಯರು. ವ್ಯಾಪಾರಿಗಳಿಗೆ ಎಚ್ಚರಿಕೆ 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 ಯಾಸಿನ್ ಕುದ್ರೋಳಿ ಅವರು ನನ್ನ ಬಹಳ ಆತ್ಮೀಯರು, ಹಿರಿಯ ಗೆಳೆಯರು. ಫೋನ್ ಮಾಡಿ ಹೀಗೊಂದು ಕಾರ್ಯಕ್ರಮ ಇದೆ, ನೀವು ಬರ್ಲಿಕ್ಕೆ ಸಾಧ್ಯ ಉಂಟಾ, ಬರಬೇಕು ಅಂತ ಹೇಳಿದ್ರು ಚಾಲನೆ ಕೊಡ್ಲಿಕ್ಕೆ. ನಾನು ಮತ್ತೆ ಆ ಕಡೆ ಈ ಕಡೆ ನೋಡ್ಲಿಲ್ಲ, ಎಸ್ ಅಂತ ಹೇಳಿದೆ. ಯಾಕೆಂದ್ರೆ ಒಂದು ಯಾಸಿನ್ ಕುದ್ರೋಳಿ ಅವರ ಮೇಲೆ ನನಗೆ ಅಷ್ಟು ನಂಬಿಕೆ ಇದೆ. ಮತ್ತೆ ಇನ್ನೊಂದು ಬಹಳ ಪ್ರಧಾನವಾಗಿ ನಾನು ಇಲ್ಲಿಯ ಕಾರ್ಯಕ್ರಮವನ್ನ ವಾರದ ಹಿಂದೆ, ಬಹುಶಃ ಒಂದು ವಾರ ಆಯ್ತು ಏನೋ, 5-6 ದಿವಸದ ಹಿಂದೆ ಯಾವುದೋ ಯೂಟ್ಯೂಬ್ ಚಾನಲ್ ನಲ್ಲಿ ನಾನು ನೋಡಿದೆ. ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ಅದು ಓಡಾಡ್ತಾ ಇತ್ತು. ಅದರಲ್ಲಿ ಕುದ್ರೋಳಿಯ ನಾಗರಿಕರು, ಮುಸ್ಲಿಂ ಐಕ್ಯತಾ ವೇದಿಕೆ ನೇತೃತ್ವದಲ್ಲಿ ಕುದ್ರೋಳಿಯ ನಾಗರಿಕರು ಡ್ರಗ್ಸ್ನ ಮಾದಕ ದ್ರವ್ಯದ ವಿರುದ್ಧ ಸಿಡಿದದ್ದ ಕುದ್ರೋಳಿಯ ನಾಗರಿಕರು ಅಂತ ಬಂದಿತ್ತು. ಅದನ್ನು ನಾನು ಪೂರ್ಣವಾಗಿ 2 ಸಲ ನೋಡಿದೆ. ಅವತ್ತೇ ನನಗೆ ಬಹಳ ಖುಷಿಯಾಗಿತ್ತು. ನನ್ನ ಮನಸ್ಸಿನಲ್ಲಿ ಅವತ್ತು ಈ ಇಡೀ ಕಮಿಟಿಗೆ ಮತ್ತು ಅದರಲ್ಲಿ ನಮ್ಮೆಲ್ಲ ಗೆಳೆಯರೆಲ್ಲ ಇದ್ರು, ಯಾಸಿನ್ ಕುದ್ರೋಳಿ ಅವರು, ಅಶ್ರಫ್ ಅವರು, ಅಬುಬಕರ್ ಅವರು, ಅಜೀಜ್ ಅವರು, ಎಲ್ಲರನ್ನ ಅದರಲ್ಲಿ ನೋಡಿದೆ ನಾನು. ಅದರಿಂದ ಅವತ್ತೇ ನನ್ನ ಮನಸ್ಸಿನಲ್ಲೇ ನಾನು ಅವರಿಗೆ ಒಂದು ಧನ್ಯವಾದಗಳನ್ನು ಅರ್ಪಿಸಿದ್ದೆ. ಅದರಿಂದಾಗಿ ಯಾಸೀನ್ ಅವರು ನಿನ್ನೆ ಬರಬೇಕು ಅಂತ ಹೇಳಿದ ತಕ್ಷಣ ನಾನು ಆ ಕಡೆ ಈ ಕಡೆ ನೋಡ್ಲಿಲ್ಲ.
ನಾನು ಬರ್ತೇನೆ ಅಂತ ಒಪ್ಕೊಂಡೆ. ನೀವು ಇವರು ನಿನ್ನೆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡೋದಕ್ಕಿಂತ ಮುಂಚೆನೆ ನನಗೆ ಬೇರೆ ಕೆಲವರ ಹತ್ರ ಸಿಕ್ಕಿದಾಗ್ಲೂ ಕೂಡ ಹೇಳಿದ್ದೇನೆ, ಕುದ್ರೋಳಿ ಒಂದು ಮಾದರಿಯನ್ನ ಹುಟ್ಟು ಹಾಕಿದೆ, ಒಂದು ದಿಕ್ಕನ್ನ ತೋರಿಸಿದೆ. ನೀವೇನಾದ್ರೂ ಡ್ರಗ್ಸ್ ವಿರುದ್ಧ ಮಾಡೋದಿದ್ರೆ ಕುದ್ರೋಳಿ ಅವರ ಮಾದರಿಯನ್ನ ಅನುಸರಿಸಿ ಅಂತ. ನಿನ್ನೆ ಕೂಡ ಕೆಲವರು ನನ್ನ ಹತ್ರ ಮಾತಾಡ್ಲಿಕ್ಕೆ ಬಂದಿದ್ರು, ಪೊಲೀಸ್ ಅಧಿಕಾರಿಗಳನ್ನ, ಕಮಿಷನರ್ ಕಚೇರಿಗೆಲ್ಲ ಹೋಗಿ ಡ್ರಗ್ಸ್ ನ ವಿರುದ್ಧ ಏನಾದ್ರು ಮಾಡಬೇಕು ಅಂತಪ್ಪ. ಅವರು ನನಗೆ ಕೇಳಿದ್ರು, ಏನಲ್ಲ ನನ್ನ ಹತ್ರ 1-2 ತಿಂಗಳಿಂದ ಅವರು ಚರ್ಚೆ ಮಾಡ್ತಾ ಇದ್ದಾರೆ, ಡ್ರಗ್ಸ್ ಬಹಳ ಅಪಾಯಕಾರಿ ಮಟ್ಟಕ್ಕೆ ಹೋಗ್ತಾ ಇದೆ, ನಮ್ಮ ಯುವ ತಲೆಮಾರು ಪೂರ್ತಿ ನಾಶ ಆಗ್ತಾ ಇದೆ, ಏನಾದ್ರೂ ಮಾಡ್ಬೇಕು ಅಂತ. ನಿನ್ನೆ ನಾನು ಅವರಿಗೂ ಹೇಳಿದೆ, ಬಂದವರಿಗೆ, ಕುದ್ರೋಳಿಯ ಮಾದರಿಯನ್ನು ಅನುಸರಿಸಿ ಅಂತ. ಅಲ್ಲ, ಒಂದ್ಸಲ ಮಾಡಿ ಬಿಟ್ರೆ ಆಗೋದಿಲ್ಲ. ನಾಳೆ ಯಾರು ಹೇಳಿದ್ರು ಕುದ್ರೋಳಿ ಅವರು ಒಂದ್ಸಲ ಮಾಡಿ ಬಿಡ್ತಾರೆ? ಈ ಸರ್ತಿ ಒಂದು ಹಂತಕ್ಕೆ ತಲುಪುವವರಿಗೆ ಇದನ್ನು ಬಿಡೋದಿಲ್ಲ ಅನ್ನುವಂಥದ್ದನ್ನು ನಾನು ನಿನ್ನೆ ಅವರಿಗೆ ಕೇಳಿದೆ. ನನಗೆ ಅಷ್ಟು ನಂಬಿಕೆ ಇದೆ. ಸಿಎ ಫೌಂಡೇಶನ್ 2023 ಸಾಲದ ಪಾಸ್ ಫೇಲ್ಡ್ ಬೆದ್ರಾದ ಆಳ್ವಾಸ್ ಪದವಿ ಪೂರ್ವ ಕಾಲೇಜದ ಒಟ್ಟು 190 ಜೋಕ್ಲು ಪಾಸಾದ ದಾಖಲೆ ಮಲ್ತದಂಡ. ಪಾಸ್ ಫೇಲ್ ಫೆಬ್ರವರಿ ಬೊಕ ಆಗಸ್ಟ್ 2 ಹಂತೊಳೆಡ್ ಗೊತ್ತು ಮಲ್ತದೇರ. ಫೆಬ್ರವರಿ 2023 ಪಾಸ್ ಫೇಲ್ಡ್ ಆಳ್ವಾಸ್ ಕಾಲೇಜಿದ 128 ಜೋಕ್ಲು ಪರೀಕ್ಷೆ ಬರೆದಿತ್ತದ 97 ಜೋಕ್ಲು ಪಾಸ್ ಆತಿರ. ಆಳ್ವಾಸ್ 75 ಬೊಟ್ಟ 28% ಪಾಸ್ ಪಡೆದಿತ್ತಂಡ. ಆಂಡ ಈ ಪರೀಕ್ಷೆಡ ರಾಷ್ಟ್ರ ಮಟ್ಟಡು 29 ಬೊಟ್ಟ 25% ಪಾಸ್ ಆದಿತ್ತಂಡ. ಆಗಸ್ಟ್ 2023 ಪಾಸ್ ಫೀಲ್ಡ್ ಆಳ್ವಾಸ್ ಕಾಲೇಜಿದ ಪರೀಕ್ಷೆ ಬರೀನ 178 ಜೋಕ್ಲೆಡ್ 99 ಜೋಕ್ಲು ಪಾಸ್ ಆತಿರ. ಆಳ್ವಾಸ್ 55 ಬೊಟ್ಟ 22% ಪಾಸ್ ಪಡಿತಂಡ. ಆಂಡ ರಾಷ್ಟ್ರ ಮಟ್ಟಡು 24 ಬೊಟ್ಟ 98% ದಾಖಲಾತಂಡ. ಆಗಸ್ಟ್ ಡೇಟ್ ಆಳ್ವಾಸ್ ಕಾಲೇಜಿದ ಶ್ರೀಲಕ್ಷ್ಮಿ 300 ಆಜಿ, ಆದಿತ್ಯ ಶರ್ಮಾ 303, ಭಾವನಾ ಬಿ 302, ವೈಷ್ಣವಿ ಬಿಪಿ 297, ಅಮನ್ ರಾಜ್ 291, ಕಾರ್ತಿಕ್ ಇಂದ್ರ 290, ರ್ಯಾನ್ಸನ್ 284, ರಾಯ್ಡನ್ 284, ಶಿವಾನಿ 284, ಸುಮಂತ್ ಮೋಹನ್ 284, ಕೆ ದಿಶಾರಾವ್ 283, ಪೃಥ್ವಿ ಕೃಷ್ಣಮೂರ್ತಿ ಭಟ್ 282, ರಾಮನಾಥ ಎಸ್ ಪ್ರಭು 281, ಸೃಷ್ಟಿ ಉದಯ್ 281, ಚಿನ್ಮಯ್ ಎಸ್ ಹಳ್ಳಿ 280 ಇಸಿಷ್ಟ ಶ್ರೇಣಿಡ್ ಪಾಸ್ ಆತ್ಯರ. ಒಟ್ಟು 400 ಮಾರ್ಕ್ಗೆ ಪರೀಕ್ಷೆ ನಡಪಾದಿತ್ಯರ. ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಎಂ ಮೋಹನ ಆಳ್ವ, ಪದವಿ ಕಾಲೇಜ್ ಪ್ರಿನ್ಸಿಪಾಲರು ಡಾಕ್ಟರ್ ಕುರಿಯನ್, ಪದವಿ ಪೂರ್ವ ಕಾಲೇಜ್ ಪ್ರಿನ್ಸಿಪಾಲರು ಮೊಹಮ್ಮದ್ ಸದಾಕತ್, ಪದವಿ ಪೂರ್ವ ವಾಣಿಜ್ಯ ವಿಭಾಗದ ಡೀನ್ ಪ್ರಶಾಂತ ಎಂಡಿ, ಸಂಯೋಜಕರು ಅನಂತ ಶಯನ. ಸಾಧಕರಿಗೆ ಮೆಚ್ಚುಗೆ ತಿರಿಪಾದರು. ಸಿಎ ಫೌಂಡೇಶನ್ನ ಪರೀಕ್ಷಾ ಫಲಿತಾಂಶ 73 ಫೆಬ್ರವರಿ ಮತ್ತು ಆಗಸ್ಟ್ನಲ್ಲಿ 2 ಹಂತಗಳಲ್ಲಿ ಪ್ರಕಟಗೊಂಡಿದೆ. ಫೆಬ್ರವರಿ 23 ಫಲಿತಾಂಶದಲ್ಲಿ ಆಳ್ವಾಸ್ ಕಾಲೇಜಿನ 123 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು 97 ವಿದ್ಯಾರ್ಥಿಗಳು ತೇರ್ಗಡೆಯಾಗಿ ಆಳ್ವಾಸ್ 75.78 ಫಲಿತಾಂಶ ಬಂದು, ಅದರಲ್ಲಿ ಆ ಪರೀಕ್ಷೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ 29.25 ಫಲಿತಾಂಶ ಬಂದಿತ್ತು. ಆಗ 75.78% ರಿಸಲ್ಟ್ ಬಂದು 97 ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದರು. ಈಗ ಆಗಸ್ಟ್ನಲ್ಲಿ 178 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು 99 ವಿದ್ಯಾರ್ಥಿಗಳು ತೇರ್ಗಡೆ ಆಗಿದ್ದಾರೆ. 55.62 ಫಲಿತಾಂಶ ಬಂದಿದೆ. ಆದರೆ ರಾಷ್ಟ್ರ ಮಟ್ಟದಲ್ಲಿ ಇದು 24.98 ಫಲಿತಾಂಶ ದಾಖಲಾಗಿದೆ. ಇಡೀ ದೇಶದಲ್ಲಿ 1,35,317 ಜನ ಪರೀಕ್ಷೆಗೆ ಕೂತ್ಕೊಂಡಿದ್ದಾರೆ. ಇಡೀ ದೇಶದಲ್ಲಿ 1,03,517. ಇದರಲ್ಲಿ ಪಾಸಾದ್ದು 25,860 ಜನ. ಇದು 24.98%. ಆಗಿರುವಾಗ ನಮ್ಮ ಇದು ಬಹಳ ದೊಡ್ಡ ಫಲಿತಾಂಶ. ಒಡಿಯೂರು ಶ್ರೀ ಗುರು ದೇವದತ್ತ ಸಂಸ್ಥಾನಡು ಅಂಗಾರೆ ಒಡಿಯೂರು ಸ್ವಾಮೀಜಿಯರ್ನ ಜನ್ಮ ದಿನೋತ್ಸವ ಸಮಿತಿದ ನಿಲಿಟ್ ಶ್ರೀ ಗುರು ದೇವಾನಂದ ಸ್ವಾಮೀಜಿಯರ್ನ ಜನ್ಮ ದಿನೋತ್ಸವ ಗ್ರಾಮೋತ್ಸವ 2023 ಅಟ್ಟಣೆ ಆದಿತ್ತಂಡ. ಕಾಂಡೆ ಸ್ವಾಮೀಜಿಯರ್ ಬೊಕ ಸಾಧ್ವಿ ಮಾತಾನಂದಮಯಿ ಇತ್ತದ ಗಣಪತಿ ಹವನ ಮಹಾಪೂಜೆ ಅರವಿಂದ ಆಚಾರ್ಯ ಮಾಣಿಲ ಬೊಕ ಕೂಟದಕ್ಲಿರ್ದ ದಾಸವಾಣಿ ಕಾರ್ಯಕ್ರಮ ನಡೆತಂಡ. ಒಡಿಯೂರು ಕ್ಷೇತ್ರದ ರಾಜಾಂಗಣ ಮುಟ್ಟ ಭಿನ್ನೆರೆನ ಗೌಚಿತ ಮೆರವಣಿಗೆ ಎತ್ಕೊಂಡಿರು. ಶ್ರೀ ಗುರು ದೇವಾನಂದ ಸ್ವಾಮೀಜಿ ತೊಡಾರ ಬುಲ್ಪು ಪೊತ್ತಾದ ಸ್ವಾಮೀಜಿಯರ್ನ ಜನ್ಮ ದಿನೋತ್ಸವ ಗ್ರಾಮೋತ್ಸವ 2023 ಗುರುವಂದನ ಸೇವಾ ಸಂಭ್ರಮ ಉದೀಪನ ಮಲ್ತಿರು. ಸವಣೂರು ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆದ ಗುರುಕಾರ್ಯರು ಸೀತಾರಾಮ ರೈ, ಭುಜಬಲಿ ಧರ್ಮಸ್ಥಳ ಜನ್ಮ ದಿನೋತ್ಸವ ಬೊಂಬೈ ಸಮಿತಿ ಗುರುಕಾರ್ಯರು ವಾಮಯ್ಯ ಬಿ ಶೆಟ್ಟಿ, ಪಣವು ಅಧಿಕಾರಿ ಎಸ್ ಸುರೇಶ್ ರೈ, ಸಂಗೀತ ನಿರ್ದೇಶಕರು ಶಂಕರ್ ಶಾನ್ಬರ್ಗ್, ವಿಟ್ಲದ ದುಂಬುದ ಶಾಸಕರು ಪದ್ಮನಾಭ ಕೊಟ್ಟಾರಿ ಈ ಪೊರ್ತುಡಿತ್ತರು.
ಶ್ರೀ ಗುರು ದೇವಾನಂದ ಸ್ವಾಮೀಜಿಲಿಗ ಗುರುಕುಲದ ಪೊಡಿ ಜೋಕ್ಲೆಡ್ದು ಬೊಕ ಸಂಘ ಸಂಸ್ಥೆಲೆಡ್ದು ಗುರು ವಂದನೆ ಸಾಧ್ವಿ ಮಾತಾನಂದಮಯಿ ಮಾರ್ಗದರ್ಶನಡು ಲೋಕನಾಥಜಿ ಶೆಟ್ಟಿ ಬೊಕ ಸರಿತಾ ಲೋಕನಾಥ ಮೊಕ್ಲೆಡ್ದು ಪಾದ ಪೂಜೆ நடத்தண்டு ಗುರು ಬಂದುಲು ಎಡ್ಡೆ ಮುಂಚಿಡ್ದು ಸ್ವಾಮೀಜಿಯರ್ನ ಸೊಲಬರ ನಡಪಾಯರು ಮಾತೃಶಕ್ತಿರ್ದು ಉಯ್ಯಾಲೆ ಸೇವೆ நடத்தண்டு ರಾತ್ರಿ ಇಸೆ ಸರಂಗ ಪೂಜೆ ಬೊಳ್ಳಿ ತೀರ್ದ ಉಚ್ಚಯ ಮಹಾಪೂಜೆ ಕರಿತಿದ್ದು ಭಕ್ತರಿಗೆ ಪ್ರಸಾದ ಕೊರಿಯರು ಊರು ಪರ ಊರ್ಲಿನ ಭಕ್ತರು ಸಮಿತಿಲಿನ ಪದಾಧಿಕಾರಿಗಳು ಸದಸ್ಯರು ಪಾಲ್ಗೊಂಡಿರು ಎಡ್ಡೆ ಸಂಬಳ ಬರೊಂದಿತ್ತಿನ ಸಾಫ್ಟ್ವೇರ್ ಕೆಲಸ ಬಿಡ್ದು ತುಳುನಾಡ ಜವನಿ ಉರಿ 17,000 ಹೆಚ್ಚು ಕಿಲೋಮೀಟರ್ ಬೈಕ್ಡ್ ಒರಿಯೇ ಸಂಚಾರ ಮಲ್ತದು ತುಳುನಾಡ ಬಾವುಟನ್ನು ಲೋಕದ ಭಾರಿ ಎತ್ತರದ ಉಮ್ಲಿಂಗ್ ಲಾಬಕ ಮೌಂಟ್ ಎವರೆಸ್ಟ್ ಬೇಸ್ ಕ್ಯಾಂಪ್ದ ಮಿತ್ ರಾಪಾದ್ ಬೈದೇರು 28 ವರ್ಷ ಪ್ರಾಯದ ಸಿದ್ವಿನ್ ಶೆಟ್ಟಿ ಪನ್ಪನಾರೆ ಈ ಸಾಧನೆದ ಬಿಡ್ಸೆ ಅದುಲ್ಲೆರು ಒಡಿಪದ ಸುರೇಶ್ ಕೃಷ್ಣ ಶೆಟ್ಟಿ ಬಕ ಸುಜಯ ಎಸ್ ಶೆಟ್ಟಿ ಮೊಕ್ಲೆನ ಮಗೆ ಸಿದ್ವಿನ್ ಶೆಟ್ಟಿ ಎಲ್ಯ ಪ್ರಾಯಡೆ ಗುಡ್ಡ ಜೇರ ಪರ್ವತ ಎರ್ನ ಬಗೆಟ್ ಇಸೇಸ ಉಮೇದದಿ ಒಂದೆರ ಟ್ರಕ್ಕಿಂಗ್ ಪ್ರೇಮಿ ಆದು ಪುನಃ 2023 ಜಿಮೆ ಆಜೇಕ್ ಒಡಿಪುಡ್ದು ಹಿಮಾಲಯನ್ ಬೈಕ್ಡ್ ಪ್ರಯಾಣ ಶುರು ಮಲ್ತದ ಭಾರತ ನೇಪಾಳ ಭೂತಾನ್ ದೇಶ ಸುತ್ತದು ಭಾರತದ 21 ರಾಜ್ಯ 5 ಕೇಂದ್ರಾಡಳಿತ ಪ್ರದೇಶ ತಿರುಗದು ಒಡಿಪುಗು ಬೈದೇರ ಲೋಕದ ಭಾರಿ ಎತ್ತರದ ಜಾಗೆ ಅದು ಪುನಃ ಉಮ್ಲಿಂಗ್ಲ ಮೌಂಟ್ ಎವರೆಸ್ಟ್ ಬೇಸ್ ಕ್ಯಾಂಪ್ ಬಕ ಲೋಕದ ಭಾರಿ ಎತ್ತರದ ಶಿವ ದೇವಸ್ಥಾನ ತುಂಗನಾಥ ಮುಟ್ಟುದು ಬೈದೇರ ಪರ್ವತ ಏರ್ನಿತ ಒಟ್ಟುಗು ಇಡೀ ದೇಶ ಸುತ್ತುಡು ಅಲ್ಪದ ಶಿವ ದೇವಸ್ಥಾನಲೇನು ತೋವಡೊಂದಾರೆನ ಆಸೆ ಅದಿತ್ತಂಡ ಈ ಆಸೆದ ಒಟ್ಟುಗು ತುಳುನಾಡ ಬಾವುಟನು ಲೋಕದ ಎತ್ತರದ ಜಾಗಿಡ್ ಇಡಿಮುಟ್ಟ ಒಡಿಪುದ ಏರ್ಲ ರಾಪದಜರು ಈ ಸಾಧನೆ ತಾನು ಮಲ್ಪೊಡು ಪನ್ಪುನ ಬಾರಿ ಪುಣೆ ಪಾಟಿಕೆಡ್ ಸಿದ್ವಿನ್ ಶೆಟ್ಟಿ ಅರೆನಕನ ನಿಜ ಮಲ್ದೇರ. ನಾನು ಮುಂಚೆ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೆ. ನಾನು ಒಂದೇ ಸ್ಟ್ರೆಚ್ಚಲ್ಲಿ ಲಾಸ್ಟ್ ಇಯರ್ 30 ಟ್ರೆಕ್ ಮಾಡಿದೆ. 8.5 ತಿಂಗಳಲ್ಲಿ 30 ಟ್ರೆಕ್ ಮಾಡಿದ್ದೆ ನಾನು. ಪ್ರತಿ ವೀಕೆಂಡ್ ನಾನು ಆದಷ್ಟು ಕೆಲವೊಮ್ಮೆ ಮಿಸ್ ಆಗ್ತಿತ್ತು, ಬಟ್ ಮೋಸ್ಟ್ ಆಫ್ ದಿ ಟೈಮ್ ನಾನು ಟ್ರೆಕ್ ಮಾಡ್ತಾ ಇದ್ದೆ. ನಂದು ಫಸ್ಟ್ ಟ್ರೆಕ್ ಕುಮಾರ ಪರ್ವತಲ್ಲಿತ್ತು. ಸೊ ಟ್ರೆಕ್ ಮಾಡ್ತಾ ಇದ್ದೆ ನಾನು ಮುಂಚೆ. ಆದರೆ ಅದಾದಮೇಲೆ ಟ್ರೆಕ್ ಮಾಡುವಾಗ ಇಂಜುರಿ ಆಯಿತು. ಅದರಿಂದ ನಾನು ಮತ್ತೆ ಡಿಸ್ಕಂಟಿನ್ಯೂ ಮಾಡಿದೆ 1 ವರ್ಷ. ಮತ್ತು ಈಗಲೇ ಸ್ಟಾರ್ಟ್ ಮಾಡಿದ್ದು ನಾನು. ಸೊ ಸ್ಟಾರ್ಟ್ ಮಾಡಿ 2 ಟ್ರೆಕ್ ಆದಮೇಲೆ ಸೀದಾ ಮೌಂಟ್ ಎವರೆಸ್ಟ್ ಬೇಸ್ ಕ್ಯಾಂಪ್ ಮಾಡಿ ಬಂದು. ಮೌಂಟ್ ಎವರೆಸ್ಟ್ ಬೇಸ್ ಕ್ಯಾಂಪ್ ಅಂದರೆ ಕೆಲವರೆಲ್ಲ ಈಸಿ ಉಂಟಂತ ಎಣಿಸ್ತಾರೆ. ಆ್ಯಕ್ಚುಲಿ ಅದು ಇನ್ಫ್ಯಾಕ್ಟ್ ಮುಮ್ಮಿಂಗ್ಲ ಹೋದ ತಕ್ಷಣ ಅಲ್ಲಿ ಹೋಗ್ಲಿಕ್ಕೆ ಅಷ್ಟು ಈಸಿ ಇಲ್ಲ, ಯಾಕೆಂದರೆ ನಡ್ಕೊಂಡು ನೀವು ಹೋಗಬೇಕಾಗ್ತದೆ. ಮೌಂಟ್ ಎವರೆಸ್ಟ್ ನಿಮಗೆ ಟ್ರೆಕ್ಕಿಂಗ್ 120-130 ಅಷ್ಟು ಕಿಲೋಮೀಟರ್ಸ್ ಇದೆ ಅಪ್ ಆ್ಯಂಡ್ ಡೌನ್. ಸೊ ಅದಕ್ಕೆ ನಿಮಗೆ 12 ದಿವಸ ಬೇಕಾಗ್ತದೆ. ಬಟ್ ನಾನು 6 ದಿವಸದಲ್ಲಿ ಮಾಡಿದೆ. ಅದಕ್ಕೆಲ್ಲ ಎಂಕರೇಜ್ಮೆಂಟ್ ಎಲ್ಲ ಸಿಕ್ಕಿದೆ. 6 ದಿವಸದಲ್ಲಿ ಮಾಡಲಿಕ್ಕೆ ನಾನು ಯಾರಿಗೆ ಸಹ ಇದನ್ನು ರೆಕಮೆಂಡ್ ಮಾಡೋದಿಲ್ಲ. ಬಟ್ ನಿಮ್ಮ ಬಾಡಿ ಹೇಗೆ ರಿಯಾಕ್ಟ್ ಮಾಡ್ತದೆ ಅಂತ ನೋಡಿ. ನನಗೆ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಅಂದರೆ ಉಮ್ಮಿಂಗ್ಲ ಹೋಗಿದ್ರದ್ರಿಂದ ಅದೊಂದು ಸ್ವಲ್ಪ ಈಸಿ ಆಯಿತು. ಅಂದರೆ ಒಂದು ಸ್ವಲ್ಪ ಹೈ ಆಲ್ಟಿಟ್ಯೂಡಿಂದ ಬಂದಿದ್ದರಿಂದ ಈಸಿ ಆಯಿತು. ಮತ್ತು ಫುಡ್ ಮೇಲೆ ತುಂಬ ಫೋಕಸ್ ಮಾಡಬೇಕಾಗ್ತದೆ. ಮತ್ತು ಅಲ್ಲಿ ಮೌಂಟ್ ಎವರೆಸ್ಟಲ್ಲಿ ಬೇಸ್ ಕ್ಯಾಂಪ್ ಅಂತ ತುಂಬ ಲೈಟ್ ತಗೊಳ್ಳೋರಿದ್ದಾರೆ. ಅದೇ ನನ್ನ ಸೈಡಿನವರೇ ನನಗೆ ಒಬ್ಬರು ಎಕ್ಸ್ಪೈರ್ ಆಗಿದ್ದರು. ಆಲ್ಟಿಟ್ಯೂಡ್ ಮೌಂಟೇನ್ ಸಿಕ್ನೆಸ್ AMS ಅಂತ ಹೇಳ್ತಾರೆ. ಅದರಿಂದ ಎಲ್ಲ ಪ್ರಾಬ್ಲಮ್ ಆಗ್ತದೆ. ಸೊ ಯಾವತ್ತೂ ಈ ರಿಸ್ಕ್ ಎಲ್ಲ ತಗೊಳ್ಳಿಕ್ಕೆ ಹೋಗಬೇಡಿ. ತಗೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಬಾಡಿ ಹೇಗೆ ರಿಯಾಕ್ಟ್ ಮಾಡ್ತದೆ ಅಂತ ನೋಡ್ಕೊಳ್ಳಿ. ಸೊ ಮೌಂಟ್ ಎವರೆಸ್ಟ್ ಹೋಗುವಾಗ ಅಥವಾ ಬೇರೆ ಯಾವುದೇ ಹೈ ಆಲ್ಟಿಟ್ಯೂಡ್ ಹೋಗುವಾಗ ನೂಡಲ್ಸ್, ಮ್ಯಾಗಿ ಅದನ್ನೆಲ್ಲ ತಿನ್ಲಿಕ್ಕೆ ಹೋಗಬೇಡಿ. ಅದೇ ರೆಡಿಮೇಡ್ ಸಿಗ್ತದೆ ನಿಮಗೆ, ಬಟ್ ಅದನ್ನು ತಗೊಳ್ಳಿಕ್ಕೆ ಹೋಗಬೇಡಿ. ಅದರಿಂದ ನಿಮ್ಮದು ಆಕ್ಸಿಜನ್ ಮತ್ತು ಬ್ರೀದಿಂಗ್ ಲೆವೆಲ್ ನಿಮಗೆ ಬ್ರೀದಿಂಗಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಬರ್ತದೆ. ಇದನ್ನು ನಾನು ನೋಡಿದೆ. ನಾನು ತುಂಬ ಜನರದ್ದು ಎಕ್ಸ್ಪೀರಿಯನ್ಸ್. ನಾನಂದರೆ ಅಲ್ಲಿ ಹೋಗ್ತಾ ಇರುವಾಗಲೇ ನಾನು ತುಂಬ ಜನ ನೋಡಿದ್ದೆ. ಉಮ್ಮಿಂಗ್ಲದಲ್ಲಿ ಕೂಡ ಹಾಗೇನೇ ಆಯಿತು. ಕೆಲವು ರೈಡರ್ಸ್ ಎಲ್ಲ ಹೋಗಿದ್ದರು. ಅವ್ರ ಅರ್ಧ ದಾರಿಯಲ್ಲೇ ಒಬ್ಬರಿಬ್ಬರಿಗೆ ಬ್ರೀದಿಂಗ್ ಪ್ರಾಬ್ಲಮ್ ಆದದ್ರಿಂದ ಅವರು ರಿಟರ್ನ್ ಬರಬೇಕಾಯಿತು. ಸೊ ನಿಮ್ಮ ಜರ್ನಿ ಒಳ್ಳೆ ಸ್ಮೂತಾಗಿ ಹೋಗಬೇಕಾದ್ರೆ ನಿಮ್ಮ ಬಾಡಿಯನ್ನು ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಇಲ್ಲದ್ರೆ ಅರ್ಧದಲ್ಲೇ ನೀವು ಹಿಂದೆ ಬರಬೇಕಾಗ್ತದೆ. ಬಜಪೆ ಪೊಲೀಸ್ ಸ್ಟೇಷನ್ ಸುತ್ತಡು ರಾತ್ರಿದ ಪೊರ್ತು ಒಂದಿತ್ತಿನ ಗಾಡಿಲೆನ ಬ್ಯಾಟ್ರಿಲೆನ ಕಂಡೊಂದಿತ್ತಿನ ಕೇಸನ್ನು ಪೊಲೀಸರು ನಾಡಪತ್ತದು 20 ಆರೋಪಿಲಿನ ಬಂಧನ ಮಲ್ದೇರ. 3 ಪೆರಾರ ಈಶ್ವರ ಕಟ್ಟೆ ಮಿತ್ತ ಕೊಳಪಿಲ್ಲದ 20 ವರ್ಷ ಪ್ರಾಯದ ಪ್ರತಾಪ್ ಬೊಕ ಕಂದಾವರ ಇಂಗ್ರೇಜ್ ಮಾರ್ಗದ 23 ವರ್ಷದ ಅನಿಲ್ ಯಾನೆ ಅನ್ನಿ ಪೊಲೀಸರ ಪತ್ತಿನ ಆರೋಪಿಲಾದುಲ್ಲೇರು. ಅಡ್ಡೂರು ಕೈಕಂಬ ಗುರುಪುರ ಇಂಜಿತ್ತಿ ಕಡೆಟು ಉಂತಾದಿತ್ತಿನ ಟಿಪ್ಪರ್ ಲಾರಿ JCB ಬೊಕ ಬೇತೆಗಾಡಿಲಿಡ್ದು ಬ್ಯಾಟ್ರಿ ಕಣ್ಣುನ ಬಗೆಟ್ ಬಜಪೆ ಸ್ಟೇಷನ್ ರಡ್ಡು ಬೇತೆ ಕೇಸು ಪಾಡ್ದಿತ್ತಂಡು. ತನಿಖೆ ಶುರು ಮಲ್ತಿನ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಕಾಶ್ ಬೊಕ ಕೂಟ ಅಂಗಾರೆ ಬಜಪೆ ಗ್ರಾಮದ ಒಡ್ಡಿದ ಕಲಟ ಕಂಡಿದಿನ ಬ್ಯಾಟ್ರಿಲೆನ್ನು ಮಾರಿಯರೆ ಕಾರಡು ಸಾಗುವಂದಿತ್ತಿನ ಪೊರ್ತುಡು ಕಾರ್ಯಾಚರಣೆ ನಡಪಾದು
ಆರೋಪಿಲೇನು ಪತ್ತದೇರ 4 ಲಕ್ಷ ರೂಪಾಯಿ ಬೆಲೆತ ಕಾರು 1.5 ಲಕ್ಷ ರೂಪಾಯಿ ಬೆಲೆತ 17 ಎಮ್ರನ್ ಕಂಪನಿ ಬ್ಯಾಟ್ಲೇನು ಸ್ವಾಧೀನಗುದೆತ್ತೊಂದು ಆರೋಪಿಲೇನು ಕೋರ್ಟ್ಗೂ ಹಾಜರು ಮಲ್ದೇರ ಬಜಪೆ ಪೊಲೀಸ್ ಸ್ಟೇಷನ್ ಈ ಬಗೆಟ್ ಕೇಸ್ ಪಾಡ್ದೇರ ಉಳ್ಳಾಲ ತಾಲೂಕುದ ಕುತ್ತಾರ್ದ ಕೊರಗಜ್ಜನ ಆದಿ ಸ್ಥಳಕ್ಕೂ ಕನ್ನಡದ ಪುದರ್ಪೋಯಿ ನಟಿ ಮಾಲಾಶ್ರೀ ಬೊಕ್ಕ ಮಗಲು ಅನನ್ಯ ಬದದ ಕೊರಗಜ್ಜನ ಆಶೀರ್ವಾದ ನಟ್ಕೊಂಡೇರ ಈ ಪೊರ್ತುಡು ಮಾಲಾಶ್ರೀ ಮಾಧ್ಯಮದ ಕ್ಲೆಡ ಪಾತಿರ್ದು ಮೂಜಿ ತಿಂಗಳು ತುಂಬು ಬತ್ತದ ನಟ್ಟೊಂಡೆ ಮಾತಲ ಆಚರದಂಚ ನಡೆದುಕೊಂಡು ಕ್ಷೇತ್ರದ ಶಕ್ತಿ ಪನಿಯರ ಸಾಧ್ಯ ಇಜ್ಜಿ ಭಾರಿ ಶಕ್ತಿ ಕ್ಷೇತ್ರ ಉಂಡು ಉಲೈ ಪೋನಗರೆ ಅವು ಗೊತ್ತಾಪುಂಡು ನಟ್ಟೊನ್ನ ನಡತಿ ಬೆರಿಕೆ ಪರಕೆ ಸಂದಾದ ಪಿರ ಆಶೀರ್ವಾದದೆತ್ತೊನ್ನ ಉದ್ದೇಶಡು ಕುಟುಂಬ ಬೊಕ್ಕ ದೋಸ್ತಲಿನ ಒಟ್ಟುಗು ಬೈದೆ ನನ್ನ ಮಿತ್ತಗ್ಲ ಬರಂದುಪ್ಪೆ ಅಂದ ಮಾಲಾಶ್ರೀ ಪಂಡ್ಯರ ಪಂಜಂದಯ್ಯ ಬಂಟ ವೈದ್ಯನಾಥ ಆದಿ ಕೊರಗತನಿಯ ಸೇವಾ ಟ್ರಸ್ಟ್ದ ಟ್ರಸ್ಟಿಲು ಮಾಲಾಶ್ರೀ ಬೊಕ್ಕ ಮಗಳಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ಫ್ರೆಂಡು ಹೇಳಿದ್ರು ತುಂಬ ಒಳ್ಳೆದಿದೆ, ತುಂಬ ಶಕ್ತಿ ಇದೆ, ತುಂಬ ಪವರ್ಫುಲ್ಲು ಅಂತ. ಇಲ್ಲಿ ಬಂದ ಮೇಲೆ ಈವನ್ ಪ್ರೀತಮ್ ಶೆಟ್ಟಿ ಅವರು, ಆಮೇಲೆ ಪ್ರಶಾಂತ್ ಶೆಟ್ಟಿ ಅವರು, ಇವರು ಕೂಡ ನನಗೆ ಇಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ದೇ ಹ್ಯಾವ್ ಶೋಡ್ ಮೀ. ನಾನು ಇಲ್ಲಿ ಬಂದು ಪ್ರೇ ಮಾಡಿ ನಾನು ಹೋಗಿದ್ದೆ, ಎಷ್ಟೋ ವಿಷಯ ಅವ್ರು ಹೇಳಿದ್ರು ನನಗೆ ಇದ್ರ ಬಗ್ಗೆ. ನನಗೆ ಅನಿಸ್ತು ನಿಜಾನ ಅಂತ. ಆಮೇಲೆ ನೋಡಿದ್ರೆ ನಿಜವಾಗ್ಲೂ ನಾನು ಪ್ರೇ ಮಾಡಿ ಹೋದ್ಮೇಲೆ ಸೋ ಮೆನಿ ಮಿರಾಕಲ್ಸ್ ಆಗಿದೆ. ನನಗೆ ನಿಜವಾಗ್ಲೂ ಸುಮ್ಮನೆ ಹೇಳ್ತಾ ಇಲ್ಲ, ಸೋ ಮೆನಿ ಮಿರಾಕಲ್ಸ್. ಅದಕ್ಕೆ 3ನೇ ತಿಂಗಳು ಆದಮೇಲೆ ತಕ್ಷಣ ಬಂದು ಮತ್ತೆ ಐ ಫುಲ್ಫಿಲ್ಡ್ ಮೈ ವಿಶಸ್. ಆ್ಯಂಡ್ ನಿಜವಾಗ್ಲೂ ತುಂಬ ಖುಷಿ ಅನಿಸುತ್ತೆ. ಈ ಜಾಗ ತುಂಬ ಪಾಸಿಟಿವ್ ಎನರ್ಜಿ ಅನಿಸುತ್ತೆ. ಈ ದೇವಸ್ಥಾನ ಒಳಗಡೆ ಹೋಗಿದ ತಕ್ಷಣವೇ ಅದೊಂಥರ ಏನೋ ಒಂದು ವಿ ಹ್ಯಾವ್ ಕಮ್ ಔಟ್ ಸೋ ಮೆನಿ ಥಿಂಗ್ಸ್ ಅನ್ನೋ ಒಂದು ಏನೋ ಒಂದು ಖುಷಿ ಅನ್ನೋ ಒಂದು ಫೀಲ್ ಬರುತ್ತೆ. ಆ್ಯಂಡ್ ತುಂಬ ಖುಷಿ ಅನ್ಸುತ್ತೆ. ಮತ್ತೆ ಮತ್ತೆ ಬರ್ತಾ ಇರ್ತೀನಿ, ಯಾಕಂದರೆ ನನ್ನ ವಿಶಸ್ ತುಂಬ ಬೇಗನೆ ಫುಲ್ಫಿಲ್ ಆಗ್ತಾ ಇದೆ. ಅದಕ್ಕೋಸ್ಕರ ಮತ್ತೆ ಮತ್ತೆ ಬರ್ತಾ ಇರ್ತೀನಿ. ಕಾಪು ಹೊಸ ಮಾರಿಗುಡಿ ದೇವಸ್ಥಾನ ಜೀರ್ಣೋದ್ಧಾರಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಶ್ರೀ ಕ್ಷೇತ್ರ ಗ್ರಾಮಾಭಿವೃದ್ಧಿ ಯೋಜನೆ ಹಿಡಿದು ಬುಡುಗಡೆ ಮಲ್ತಿನ 15 ಲಕ್ಷ ರೂಪಾಯಿನ ದೇವಸ್ಥಾನಕ್ಕೂ ಕೈಪಕತದುಂಡು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಒಡಿಪು ಜಿಲ್ಲಾ ನಿರ್ದೇಶಕರು ಶಿವರಾಯ ಪ್ರಭು ಕಾಸನ ಕಾಪು ಹೊಸ ಮಾರಿಗುಡಿತ ಅಭಿವೃದ್ಧಿ ಸಮಿತಿದ ಗುರುಕಾರ್ಯರು ಕೆ ವಾಸುದೇವ ಶೆಟ್ಟಿಯರ್ನ ಕೈಟುಕುರಿಯರು. ಕೆ ವಾಸುದೇವ ಶೆಟ್ಟಿ ಪಾತಿರ್ದು ಹೊಸ ಮಾರಿಗುಡಿ 30 ಕೋಟಿ ರೂಪಾಯಿ ಖರ್ಚಿಡು ಜೀರ್ಣೋದ್ಧಾರ ಆವೊಂದುಂಡೊಂದು ಪಂಡ್ಯರು. ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ರಮೇಶ್ ಹೆಗ್ಡೆ ಕಲ್ಯ, ಪ್ರಧಾನ ಪೂಜೆ ಮಲ್ಪನಾ ಶ್ರೀನಿವಾಸ ತಂತ್ರಿ ಕಲ್ಯ, ದುಂಬುದ ಆಡಳಿತ ಮುಕ್ತೇಸರಿಯರು ನಡಿಕೆರೆ ರತ್ನಾಕರ ಶೆಟ್ಟಿ, ಜೀರ್ಣೋದ್ಧಾರ ಸಮಿತಿ ಒತ್ತು ಗುರುಕಾರ್ಯರು ಗಂಗಾಧರ ಸುವರ್ಣ, ದೇವಿ ಪ್ರಸಾದ್ ಶೆಟ್ಟಿ ಬೆಳಪು, ಮನೋಹರ ಎಸ್ ಶೆಟ್ಟಿ, ಉದಯ ಸುಂದರ ಶೆಟ್ಟಿ, ಯೋಗೀಶ್ ವಿ ಶೆಟ್ಟಿ, ಬಾಲಾಜಿ ಈ ಪುರ್ತುಡಿತ್ತರು. ಕ್ಷೇತ್ರ ಕೊರನಂಚಿನ ಒಂಜಿ ಪ್ರಸಾದ ರೂಪಾಯಿ ಸುಮಾರು ಒಂಜಿ 15 ಲಕ್ಷದ ಎಲ್ಲೆ ಮೊತ್ತನ ಆ ಪ್ರಸಾದ ರೂಪವಾದ ಈ ಒಂಜಿ ಮಾರಿಕಾಂಬೆ ಹೊಸ ಒಂಜಿ ದೇವಸ್ಥಾನದ ಜೀರ್ಣೋದ್ಧಾರ ಪ್ರಸಾದ ರೂಪವಾದ ಕೊಡ್ತೇರು. ಇನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಇನ್ನು ಕರ್ನಾಟಕ ರಾಜ್ಯದಾದ್ಯಂತ ಅನೇಕ ದೇವಸ್ಥಾನದ ಜೀರ್ಣೋದ್ಧಾರ ಇಪ್ಪು. ಅಂಚನೆ ನಮ್ಮೂರು ನಮ್ಮ ಕೆರೆ ಮಲ್ಪನಂಚಿನ ಸುಮಾರು ಒಂಜಿ 350 ಕೆರೆಕ್ಲಿ ಊಲೆತ್ತದು ಜನಕ್ಲಿಗೆ ಅಂತರ್ಜಲ ಜಾಸ್ತಿ ಮಲ್ಪನ ನೀರು ದೇವಸ್ಥಾನ ಮಲ್ಪನ ಕಾರ್ಯಕ್ರಮ ಇಪ್ಪು. ಅಂಚನೆ ಶಾಲೆಗಳಿಗೆ ಟೀಚರ್ ಕೊರ್ಪುನ, ಶಾಲೆಗಳಿಗೆ ಫರ್ನಿಚರ್ ಕೊರ್ಪುನ ಇಂಚಿನ ಅನೇಕ ಕಾರ್ಯಕ್ರಮದ ಮೂಲಕ ಇನ್ನು ಗ್ರಾಮೀಣಾಭಿವೃದ್ಧಿ ಯೋಜನೆ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಗ್ರಾಮೀಣಾಭಿವೃದ್ಧಿ ಯೋಜನೆ ಮೂಲಕ ಕರ್ನಾಟಕ ರಾಜ್ಯದ ಸುಮಾರು 6 ಲಕ್ಷ ಸಂಘಗಳನ್ನು ಮಲ್ತೊಂದು ಒಂದು 5 ಲಕ್ಷ ಜನ ಈ ಪಾಲ್ದಾರ ಬಂಧುಲು ಇನ್ನು ಯೋಜನೆಗೆ ಸೇರಿದರು. ಆಯ್ತ ಪೂರಕವಾದ ಇನ್ನು ಇಡೀ ಊರು ಕರ್ನಾಟಕ ರಾಜ್ಯದ ಮಾತ ಗಣ್ಯರಿಪ್ಪು, ಮಠಾಧಿಪತಿಲಿಪ್ಪು, ಅಂಚನೆ ರಾಜಕಾರಣಗಳಿಪ್ಪು ಪೂರ ಜನಲ ಪೂಜ್ಯ ಹೆಗಡೇರಿನ ಮಿತ್ತೊಂದು ದೀನಂಚಿನ ಅತ್ತೀವಾಯನಂಚಿನ ಅಭಿಮಾನ ಪ್ರೀತಿ ಗೌರವದಿದ್ದು ಇನಿ ಒವೇ ಒಂಜಿ ಕ್ಷೇತ್ರದ ಅಭಿವೃದ್ಧಿ ಆವಡಂದಿತ್ತನಲ್ಲ ಊರ್ದಕ್ಕನ ಬುಕ್ಕ ಕ್ಷೇತ್ರದಲ್ಲ ಚೂರು ಸಹಾಯ ಇತ್ತನ ಮಾತ್ರ ಅವು ಅಭಿವೃದ್ಧಿ ಅವರ ಸಾಧ್ಯ. ಬಾರಿ ಭವ್ಯವಾಯನಂಚಿನ ಒಂಜಿ ಪ್ರಥಮ ಅಂತಡು ಸುಮಾರು ಒಂಜಿ 30 ಕೋಟಿದ ಒಂಜಿ ಮಲ್ಲ ಒಂಜಿ ಈ ಒಂಜಿ ದೇವಿನ ಸನ್ನಿಧಾನ ಮೂಲ ನಿರ್ಮಾಣ ಆವಡಂದಿತ್ತನ ಒರಿಯರ್ದಾತ ಮಾತ ಊರ್ದಕ್ಕನ ಪರ ಊರ್ದಕ್ಕನಲ್ಲ
ಒಂಜಿ ದಿವ್ಯ ಆಶೀರ್ವಾದ ಬೊಕ ದೇವರಿನ ಅನುಗ್ರಹ ಬೊಕ ಒವೇ ಒಂಜಿ ಕೆಲಸ ಆವಡನಿತ್ತಿನ ಒಂಜಿ ದೇವರಿನ ಅನುಗ್ರಹ ಬೋಡಿಗೆ ಸಾನ್ನಿಧ್ಯ ಬೋಡಿಗೆ ಅಂಚ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೇರ್ ಅಲ್ತ್ ಮಂಜುನಾಥದ ಪ್ರಸಾದ ರೂಪೋಡು ಅಮ್ಮಗೆ 15 ಲಕ್ಷದ ಡಿಡಿನ ಉಡುಪಿ ಜಿಲ್ಲಾ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಜಿಲ್ಲಾ ಯೋಜನಾಧಿಕಾರಿನ ಮುಖಾಂತರ ಬೊಕ್ಕ ಆರ್ನ ಫುಲ್ ಟೀಮ್ ದೊಟ್ಟು ಕಡಪುಡು ಕೊಡ್ತೇರು ಎಂಕುಲು ಈ ಸಂದರ್ಭಡು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೇರಿಗೆ ಸಮಿತಿದ ಪರವಾದ ಕೃತಜ್ಞತೆಯನ್ನು ಕೊರೊಂದುಲ್ಲ ದುಮ್ಮದ ದಿನೊಟ್ಟು ಈರು ಬತ್ತದ ಈ ಕೆಲಸನು ವೀಕ್ಷಣೆ ಮಲ್ಪೋಡು ಇರು ವೀಕ್ಷಣೆ ಮಲ್ತರಡ ಇರ್ನ ಕೆಲವು ಸಲಹೆ ಸೂಚನೆ ಎಲ್ಲ ಬೋಡು ಎಂಕಲೆಗೆ ಅಂಚನೆ ಉತ್ತರಾಯಣೋಡು ದುಂಬುದ ದಿನೊಟ್ಟು ನೆಕ್ ಪ್ರತಿಷ್ಠೆಗೆ ದಿನ ಮಲ್ಪರಂಡು ಅದಾಗಲ್ಲ ಎಂಕುಲು ಈರನ್ ಬತ್ತದ ಈ ಸಮಾರಂಭಗೂ ಆಹ್ವಾನ ಮಲ್ಪರಲ್ಲ ಇನಿ ಇಡೀ ನಮ್ಮ ಸಮಿತಿ ಇರೆಗೆ ಈ ಒಂಜಿ ಈರ್ನ ಪ್ರಸಾದ ಕಡಪುಡ್ನೇಕ್ ಕೃತಜ್ಞತೆ ಕೊರ ರಾಜ್ಯ ರಾಷ್ಟ್ರದ ಭಕ್ತಾದಿಲು ಬಾರಿ ರೀತಿ ಪೊರ್ಲು ರೀತಿಯ ಸಾಕಾರ ಮಲ್ತೊಂದುಲ್ಲೇರು ಎಂಕಲೆ ಮಾತೆರೆಗಳ ಒಂಜಿ ಇಚ್ಛೆ ಇತ್ತಂಡು ಪೂಜ್ಯ ಕಾವಂದೇರ್ನ ಪ್ರಸಾದ ಈ ಕ್ಷೇತ್ರಗೂ ಬರೋಡು ಆರ್ನ ಸಂಪೂರ್ಣ ಮಾರ್ಗದರ್ಶನ ಅನುಗ್ರಹ ಎಂಕಲೆಗೆ ತಿಕ್ಕೊಡು ಅಂಚನೆ ಮುರಣಿ ಪೋದು ಆರ್ಡ ಮನವಿಯನ್ನು ಕೊಡ್ದಿತ್ತ ಆ ಸಂದರ್ಭಡು ಆರು ಸಂಪೂರ್ಣ ಸಹಕಾರ ಮಲ್ಪನ ಭರವಸೆಯನ್ನು ಕೊಡ್ತೀರಿ ಇನಿ ಆರ್ನ ನಮ್ಮ ಉಡುಪಿದ ಯೋಜನಾಧಿಕಾರಿನ ಮೂಲಕ ಇನಿ 15 ಲಕ್ಷ ರೂಪಾಯಿ ಚೆಕ್ಕನ್ನು ನಮ್ಮ ಅಧ್ಯಕ್ಷರಿಗೆ ಹಸ್ತಾಂತರ ಮಲ್ದೇರಿ ಆರ್ನ ಅವು ಸ್ವಾಮಿ ಮಂಜುನಾಥನ ಅನುಗ್ರಹ ಅಣ್ಣಪ್ಪನ ಅನುಗ್ರಹ ಇನಿ ಆ 15 ಲಕ್ಷ ಎಂಕಲೆಗೆ ಒಂಜಿ ಸ್ಫೂರ್ತಿ ಆವಡು ಇನ್ನಿರ್ದ ಬಕ್ಕ ನಂಗೆ ಜೀರ್ಣೋದ್ಧಾರಗೆ ಅಕಲ್ನ ಅನುಗ್ರಹ ಅನುದಾನ ನಿರಂತರವಾದ ಬರೊಂದುಪ್ಪಾಡು ಕಾರ್ಲದ ಪುರಸಭಾ ಸದಸ್ಯರ ಬೊಕ್ಕ ಬ್ಲಾಕ್ ಕಾಂಗ್ರೆಸ್ ಮಾಹಿತಿದಾರರು ಶುಭದರಾವ್ ಸುದ್ದಿಕುಟ್ಟಡ್ ಪಾತಿರ್ದು ಕಾರ್ಲಾ ವಿಧಾನಸಭಾ ಕ್ಷೇತ್ರಡು ಪರಶುರಾಮ ಥೀಮ್ ಪಾರ್ಕ್ ಕಟ್ಟಾದ ಕಾರ್ಲನು ತಿರ್ಗಾಟ ಉದ್ಯಮ ಜಾಗೆಯದು ಅಭಿವೃದ್ಧಿ ಮಲ್ತದೆ ಎಂದು ಪನ್ನೊಂದಿತ್ತಿನ ಶಾಸಕರ್ನ ಸಾಧನೆಗೆ ಒಂದುನ ದಾಖಲೆನೆ ಇಜ್ಜಿ ಇದಕ್ಕೆ ಜಾಗೆನೆ ಮಂಜೂರಾತಜಿ ಗೋಮಾಳ ಜಾಗೆಡು ಕಟ್ಟಿದಿನ ಈ ಪಾರ್ಕ್ ಅಕ್ರಮ ಅತ್ತೆ ಎಂದು ಕೇಂದ್ಯರು ಒಂದು ಕಾನೂನು ಪ್ರಕಾರ ಇಜ್ಜಿಂದಾಂಡ ಆಜಿಕೋಟಿ 71 ಲಕ್ಷ ರೂಪಾಯಿ ಸರ್ಕಾರದ ಬೇತೆ ಬೇತೆ ಇಲಾಖೆಲಿಡ್ದು ಎಂಚ ಮಂಜೂರಾಂಡ್ ಕಾಸನ್ನು ಗಳಸಿನ ರೀತಿ ಎಂಚಾಂದ್ ಆರು ಪ್ರಶ್ನೆ ಪಾಡಿಯರು ಕಾರ್ಲ ಎರ್ಲಪಾಡಿ ಉಮಿಕಲ್ ಜೇರಡು ಪರಶುರಾಮ ಪಾರ್ಕ್ ಕಟ್ಟಾದಿನ ಜಾಗೆ ಗೋಮಾಳ ಜಮೀನ್ ಆಯ್ನಿಡ್ದವರ ಮಂಜೂರಾತಿ ಪ್ರಸ್ತಾವನೆನೇ ಅಪ್ಪುಜಿ ಪಂಡ್ ಬಿಜೆಪಿ ಸರ್ಕಾರನೇ ಆದೇಶ ಬಿದ್ದಡ್ಪಾದಣ ಅಂಚಾಂಡ ಪರಶುರಾಮ ಥೀಮ್ ಪಾರ್ಕ್ ಕಾನೂನುದಾಂತೆ ಕಟ್ಟದಂಡ ಮಿತ್ತಗೈನ್ ಏರು ತೂವನ್ ವೇರು ಎರ್ನ ಜಬದಾರಿಂದು ಶುಭದರಾವ್ ಪ್ರಶ್ನೆ ಮಲ್ತೇರು ಏರ್ಲಪಾಡಿ ಗ್ರಾಮದ ಸರ್ವೆ ನಂಬರ್ 329/18 1 ಎಕರೆ 58 ಸೆಂಟ್ಸ್ ಜಾಗೆ ಗೋಮಾಳ ಜಾಮೀನಾದಿತ್ತದ ಐಟ್ ಕಟ್ಟಿದಿನ ಪರಶುರಾಮ ಥೀಮ್ ಪಾರ್ಕ್ಗೆ ಆ ಜಾಗೆನೆ ಮಂಜೂರು ಮಲ್ಪರೆ ಅವಕಾಶ ಇಜ್ಜಿಂದು ಕಾರ್ಲದ ತಹಸೀಲ್ದಾರ್ ಆದೇಶ ಕೊಡ್ತೇರ ಅಂಚಾದ ಕೋಟಿಗಟ್ಟಲೆ ಸರ್ಕಾರದ ಅನುದಾನ ಗಳಸದ ಕಟ್ಟಿದಿನ ಥೀಮ್ ಪಾರ್ಕ್ ಕಾನೂನುಗು ಪಿದಯದ ಅಭಿವೃದ್ಧಿ ಎಂದು ಪನ್ಪನವು ಸಾಬೀತಾತನಂದು ಕಾರ್ಲಾ ಬ್ಲಾಕ್ ಕಾಂಗ್ರೆಸ್ ಮಾಹಿತಿದಾರರು ಶುಭದರಾವ್ ಪಂಡ್ಯರು ಸರ್ವೆ ನಂಬರ್ 329/1 1 ಎಕರೆ 58 ಸೆಂಟ್ಸ್ ಜಾಗವನ್ನು ಪರಶುರಾಮ ಥೀಮ್ ಪಾರ್ಕಿಗೆ ಕಾದಿರಿಸಬೇಕು ಅಂತ ತಹಶೀಲ್ದಾರ್ಗೆ ಪ್ರಸ್ತಾವನೆ ಕಳಿಸ್ತೇವೆ. ಆ ನಂತರ ನಿರಂತರ ಪ್ರೊಸೆಸ್ ಆಗಿ ಅದು ಅರಣ್ಯ ಇಲಾಖೆಗೆ, ಜಿಲ್ಲಾಧಿಕಾರಿ ಅವರಿಗೆ, ರಾಜ್ಯ ಸರ್ಕಾರದ ಅಧೀನ ಕಾರ್ಯದರ್ಶಿಯವರಿಗೆ ಪತ್ರ ವ್ಯವಹಾರ ನಡೆದು ಕಳೆದ ಮಾರ್ಚ್ 15 ತಾರೀಕಿಗೆ ರಾಜ್ಯ ಸರ್ಕಾರದ ಕಂದಾಯ ಇಲಾಖೆಯ ಕಾರ್ಯದರ್ಶಿಯವರು ಒಂದು ಆದೇಶ ಕೊಡ್ತಾರೆ. ಪರಶುರಾಮ ಥೀಮ್ ಪಾರ್ಕಿಗೆ ತಾವು ಏನು ಜಮೀನನ್ನ ಕೇಳಿದ್ದೀರಿ 1 ಎಕರೆ 58 ಸೆಂಟ್ಸ್, ಆ ಜಮೀನು ಗೋಮಾಳ ಜಮೀನು, ಆದ್ದರಿಂದ ಇದನ್ನ ಪರಶುರಾಮ ಥೀಮ್ ಪಾರ್ಕ್ ಉದ್ದೇಶಕ್ಕಾಗಿ ನೀಡಲು ಸಾಧ್ಯವಿಲ್ಲ ಅಂತ ನೇರವಾದ ಒಂದು ಆದೇಶವನ್ನ ಅವರು ಮಾಡ್ತಾರೆ. ಜಿಲ್ಲಾಧಿಕಾರಿಯವರ ಪತ್ರ ಆದೇಶ ಮತ್ತು ರಾಜ್ಯ ಸರ್ಕಾರದ ಪತ್ರ ಆದೇಶ ಪತ್ರ ತನ್ನ ಕೈಯಲ್ಲಿದ್ರೂ ಕೂಡ ತಹಶೀಲ್ದಾರ್ ಒಂದು ತಪ್ಪನ್ನು ಮಾಡ್ತಾರೆ. ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟು ಪ್ರವಾಸಿಗರಿಗೆ ಪರಶುರಾಮ ಥೀಮ್ ಪಾರ್ಕಿಗೆ ನಿಷೇಧವನ್ನು ಹೇಳ್ತಾರೆ. ಅಲ್ಲಿ ಕಾಮಗಾರಿ ನಡೆಯಲಿಕ್ಕಿದೆ, ಅದರಿಂದ ಅಲ್ಲಿ ಭೇಟಿಯನ್ನು ನಿಷೇಧ ಮಾಡ್ತಾರೆ. ಇದು ಬಹಳ ವಿಚಿತ್ರವಾದ ವಿಷಯ. ಯಾಕೆ ಹೇಳಿದ್ರೆ ತಹಶೀಲ್ದಾರ್ ಕೈಯಲ್ಲಿ ಆದೇಶ ಪತ್ರ ಇದ್ರೂ ಕೂಡ ಅಲ್ಲಿ ಕಾಮಗಾರಿ ನಡೀಲಿಕ್ಕಿದೆ ಅಂತ ಅವ್ರು ಹೇಳಲಿಕ್ಕೆ ಕಾರಣ ಏನು ಅನ್ನುವಂಥದ್ದು. ಆ ನಂತರ ಅವರೇ ಆದೇಶವನ್ನು ಕೊಡ್ತಾರೆ ಗ್ರಾಮ ಪಂಚಾಯತಿಗೆ, ಈ ಗೋಮಾಳ ಜಮೀನು ಆದ್ದರಿಂದ ಅದನ್ನ ತಿರಸ್ಕಾರ ಮಾಡಲಾಗಿದೆ ಅಂತ ಆದೇಶವನ್ನು ಅವರಿಗೆ ಕೊಡ್ತಾರೆ.
ಇದು ಕಾನೂನಿಗೆ ವಿರುದ್ಧವಾಗಿ ನಡೆದಿದೆ ಅಂತಾದರೆ ಸರ್ಕಾರದಿಂದ ಅಷ್ಟು ಕೋಟಿ ರೂಪಾಯಿ ಅನುದಾನ ಹೇಗೆ ಬಂತು? 6,71,00,000 ವಿವಿಧ ಇಲಾಖೆಗಳಿಂದ ಬಂದು ಹಣ ವಿನಿಯೋಗ ಆಗಿದೆ. ಜಮೀನೇ ಮಂಜೂರಾಗಲಿಲ್ಲ ಅಂತ ನಂತರ ಯಾವುದೇ ಅನುಮೋದನೆ ಆಗಲಿಲ್ಲ ಅಂತಾದ್ರೆ 6,71,00,000 ಬಿಡುಗಡೆ ಹೇಗೆ ಆಯಿತು ಮತ್ತು ಹಣವನ್ನು ಹೇಗೆ ಉಪಯೋಗಿಸಿದ್ರು? ಆ ಗೋಮಾಳ ಜಮೀನಿನಲ್ಲಿ ಯಾರಾದ್ರೂ ಮನೆ ಕಟ್ಕೊಂಡಿದ್ರೆ ಅಥವಾ ಡಿಮಿಡ್ ಬಾಯ್ಸ್ ನಲ್ಲಿ ಯಾರಾದ್ರೂ ಸಣ್ಣ ಮನೆ ಕಟ್ಟಿಕೊಂಡು ಅರ್ಜಿ ಕೊಡಿಸಿದ್ರೆ ಇವರು ತೆರವು ಮಾಡ್ತಾರೆ. ಇಲ್ಲಿ ಇಷ್ಟು ದೊಡ್ಡ ಪಾರ್ಕ್ ನಿರ್ಮಾಣ ಕಾನೂನು ಬಾಹಿರವಾಗಿ ಹೇಗೆ ಆಯಿತು ಅನ್ನುವಂಥದ್ದು ಒಂದು ಪ್ರಶ್ನೆ. ಅಮಲು ವಸ್ತು ಎಂಡಿಎಂಎನ ಸಾರ್ವಜನಿಕರಿಗೆ ಮಾರೊಂದಿತ್ತಿನ ದೂರದ ಮಿತ್ತು ಕಾಸರಗೋಡು ಜಿಲ್ಲೆ ಉಪ್ಪಳದ ಮೊಹಮ್ಮದ್ ರಫೀಕ್ ಪನ್ಪನಾಯನ ಕುಡ್ಲದ ಸಿಸಿಬಿ ಪೊಲೀಸರು ಪತ್ತೆದಿರು. ರಫೀಕ್ ಎಂಡಿಎಂಎ ಅಮಲು ವಸ್ತುನ ಬೆಂಗಳೂರು ತೊಂದು ಕನತದ ಉಳ್ಳಾಲ ತಾಲೂಕು ತಲಪಾಡಿ ಗ್ರಾಮದ ಕೆಸಿ ರೋಡ್ ಪರಿಸರಡು ಜನಕ್ಲೆಗ್ ಮಾರೊಂದುಪ್ಪನಗ ಪೊಲೀಸರು ಕಾರ್ಯಾಚರಣೆ ನಡಪಾದ ಪತ್ತದೇರು. 5 ಗ್ರಾಂ ತೂಕದ 2.5 ಲಕ್ಷ ರೂಪಾಯಿ ಬೆಲೆತ ಪಾಕ ಪ್ಯಾಕೆಟ್ ಅಮಲು ವಸ್ತು 80,000 ರೂಪಾಯಿ ಒಂಜಿ ಮೊಬೈಲ್ ಫೋನು ಡಿಜಿಟಲ್ ತ್ರಾಸನ್ನು ಸ್ವಾಧೀನೋಗದೆ ತೊಂದರು. ಇಂದತ ಒಟ್ಟು ಬೆಲೆ 2,58,500 ರೂಪಾಯಿ ಒಂದು ಕುಡ್ಲ ನಗರ ಪೊಲೀಸರು ತಿರಿಪಾದಿರು. ಈ ಅಮಲು ವಸ್ತು ಸಾಗವನಿಟ್ಟು ನನ್ನಲ ಪಾಕಜನ ಇತ್ತದ ಅಕ್ಲಿನ ನಾಡು ಪತ್ತುನ ಕಾರ್ಯಲ ಸಾಗದಂಡು. ವಾಮಂಜೂರು ತಿರುವೈಲ್ ಗ್ರಾಮಡು ಕೋಟಿಗಟ್ಲೆ ಖರ್ಚು ಮಲ್ತದ ಶುರು ಮಲ್ತಿದಿನ ಲಾಂಬು ಉತ್ಪತ್ತಿ ಘಟಕ ವೈಟ್ ಕ್ರೋ ಅಗ್ರಿ LLP ಸಂಸ್ಥೆ ತನಕ ಹುಷಾರಿಜ್ಜಂದೆ ಆತಂಡ ಮುಲ್ಪ ಬದುಕೆರೆ ಸಾಧ್ಯ ಇಜ್ಜೆಂದು ಊರದಕ್ಲು 2 ತಿಂಗಳು ತುಂಬು ಪ್ರತಿಭಟನೆ ನಡಪಾದಿತ್ತೆರು. ಘಟಕನು ಮುಚ್ಚರೆ ಒತ್ತಾಯ ಮಲ್ತದಿತ್ತೆರು. ಜಿಲ್ಲಾಡಳಿತ ಘಟಕದ ಬಗೆಟ್ ಅಸಮಾಧಾನ ತೋಜಾದಿತ್ತಂಡು. ಇತ್ತು ಮುಲ್ಪ ಜನಕ್ಲೆಗೂ ಉಪದ್ರ ಆವಂದಿನಂಚ ಮಿತ್ತ ಮಟ್ಟದ ತಂತ್ರಜ್ಞಾನ ಗಳಿಸದು ಲಾಂಬುದ ತೋಟಗಾರಿಕಾ ಕೃಷಿ ಮಲ್ತದ ಜವನೆರೆಗೆ ಕೃಷಿ ಕ್ಷೇತ್ರಡು ಉಮೇದು ಮೂಡಾಯರೆ ಪ್ರೋತ್ಸಾಹ ಕೊರ್ಪುನೊಂದು ಸಂಸ್ಥೆದ ವ್ಯವಸ್ಥಾಪಕ ನಿರ್ದೇಶಕರು JR ಲೋಬೋ ಪಂತಿರು. ಸುದ್ದಿ ಮಾಧ್ಯಮದಲ್ಲಿ ಪಡಾದ ಮುಲ್ಪದಾಲ ಉಪದ್ರ ಇಜ್ಜೆಂದು ಅರ್ಥ ಆಪುನಂಚ ಮಲ್ತಿರು. ವಾಮಂಜೂರು ತಿಳುವೈಲ್ ಗ್ರಾಮದ ವೈಟ್ ಗ್ರೋ ಅಗ್ರಿ LLP ಕ್ಯಾಂಪೋಸ್ಟ್ ತಯಾರಿ ಬೊಕ ಲಾಂಬು ಉತ್ಪತ್ತಿ ಮಲ್ಪನ ಘಟಕ 5 ಜನ ಊರ್ದಕ್ಲು ಸೇರ್ದು 170 ಜನಕ್ಕೂ ಬೇಲೆ ಕೊಡ್ತುಂಡು. ಲಾಂಬುಲಿನ ದೇಶ ಪಿದೈ ದೇಶಗೂ ಕಡಪಡುಂದುಂಡು. ಸುಮಾರು 2019ರಿಂದ ನಮ್ಮ ತಿರುವೇಲ್ನಲ್ಲಿ ಒಂದು ಚಿಕ್ಕ ಅಣಬೆ ಘಟಕ ಅಥವಾ ಅಣಬೆಯನ್ನು ಕೃಷಿ ಮಾಡುವಂಥ ಒಂದು ಫಾರ್ಮನ್ನು ಆರಂಭ ಮಾಡಿದೆ. 2020ರಲ್ಲಿ ಇದನ್ನು ಸ್ವಲ್ಪ ವಿಸ್ತರಣೆ ಮಾಡಿದೆ. ಇದರಲ್ಲಿ ಮುಖ್ಯವಾಗಿ ನಾವು ಇಲ್ಲಿಯ ಸ್ಥಳೀಯ ಜನರಿಂದ ನಮಗೆ ಇತ್ತೀಚೆಗೆ ಕೆಲವು ದೂರುಗಳು ಜಿಲ್ಲಾಧಿಕಾರಿಗಳಿಗೂ ಬಂದಿದೆ ಮತ್ತು ನಮಗೂ ಕೂಡ ಹೇಳಿದ್ದಾರೆ ವಾಸನೆ ಬರ್ತದೆ, ಅದನ್ನು ತಡೆಗಟ್ಟಬೇಕು ಅಂತ. ಜಿಲ್ಲಾಧಿಕಾರಿಗಳು ಇದನ್ನು ತಡೆಗಟ್ಟುವ ವಿಚಾರದಲ್ಲಿ ಸದ್ಯಕ್ಕೆ ಕಾಂಪೋಸ್ಟ್ ತಯಾರಿ ಮಾಡುವಂಥ ಘಟಕವನ್ನು ಮುಚ್ಚಲಿಕ್ಕೆ ತಿಳಿಸಿದರು. ಅದರಂತೆ ಸುಮಾರು 2 ತಿಂಗಳ ಅವಧಿಗೆ ಅದನ್ನು ಮುಚ್ಚಿತು. ಮತ್ತು ಅದನ್ನು ಸರಿಪಡಿಸುವ ಪ್ರಯುಕ್ತ ಆ ವಾಸನೆಯನ್ನು ಸಂಪೂರ್ಣ ನಿಲ್ಲಿಸುವ ಪ್ರಯುಕ್ತ ಅದಕ್ಕೆ ಬೇಕಾಗಿರುವಂಥ ಯಂತ್ರೋಪಕರಣಗಳನ್ನು ಇವತ್ತಿಗೆ ಅಳವಡಿಸಲಾಗಿದೆ. ಮತ್ತು ಅದು ಕಾಂಪೋಸ್ಟ್ ತಯಾರಿ ಮಾಡುವಂಥ ಆ ಏರಿಯಾ ಘಟಕ ಏನಿದೆ ಅದನ್ನು ಸಂಪೂರ್ಣವಾಗಿ ಆವರಣವನ್ನು ಬಂದ್ ಮಾಡಿ ಅದನ್ನು ಮುಚ್ಚಲಾಗಿದೆ. ಅದರಲ್ಲಿ ಇನ್ನೂ ಸ್ವಲ್ಪ ಅಲ್ಲಿ ಎಲ್ಲಾದರೂ ಗ್ಯಾಪ್ಗಳಿದ್ದರೆ ಅದನ್ನು ಸಂಪೂರ್ಣವಾಗಿ ಮುಚ್ಚಲು ಕ್ರಮವನ್ನು ತಗೊಳ್ತಾ ಇದ್ದೀವಿ. ಅದನ್ನು ಈಗಾಗಲೇ ಸುಮಾರು 80% ವಾಸನೆ ನಿಂತಿದೆ. ಇನ್ನು ಸ್ವಲ್ಪ ಇದನ್ನು ಗ್ಯಾಪ್ ಇತ್ಯಾದಿಗಳನ್ನು ಮುಚ್ಚಿದರೆ 100ಕ್ಕೆ 100ರಷ್ಟು ಈ ವಾಸನೆಯನ್ನು ತಡೆಗಟ್ಟಬಹುದು ಎಂಬ ಭರವಸೆ ನಮಗೆ ಇದೆ. ಇದು ಸಂಪೂರ್ಣವಾಗಿ ಒಂದು ಆರ್ಗ್ಯಾನಿಕ್ ಕಲ್ಟಿವೇಷನ್ ಮೆಥಡ್ ಇದು ಮತ್ತು ಹೈಟೆಕ್ ಅಗ್ರಿಕಲ್ಚರ್ ಮೆಥಡ್ ಇದು. ನಮ್ಮ ಕರ್ನಾಟಕದಲ್ಲಿ ನಮ್ಮ ಈ ಭಾಗದಲ್ಲಿ ಇದು ಮೊದಲನೇ ಬಾರಿ ನಾವು ಮಾಡ್ತಾ ಇರುವುದು. ಓದಂಟದವರ ತತ್ಕಾಲುಗು ಉಂತಾದಿತ್ತಿನ ಘಟಕ ಇತ್ತೆ ಪರಿಸರ ಹಾಳುಗೆ ಕಾರಣ ಇನ್ನ ಘಾಟು ವಾಸನೆ ಇಜ್ಜಂದಿನಂಚ ಮಲ್ಪರೆ ಇತ್ತದ ಮಟ್ಟದ ಯಂತ್ರಲಿನ ಗಳಿಸಿದ ಕಾರ್ಯ ಶುರು ಮಲ್ತದಂಡ. ಕಾಂಪೋಸ್ಟ್ಗೂ
ಬೈ ಬೊಕ್ಕ ಗೋದಿದ ಬೈಗಳ ಸೊಂದುಂಡು ಐನ್ ನೀರುಡು ನೆನೆಯರೆದಿದ್ದು ಐಡ್ದು ಬೊಕ್ಕ ಪೆತ್ತ ಅತ್ತಂಡ ಕುದುರೆದ ಅಂಬಿ ಅತ್ತಂಡ ಕೋರಿದ ಗೊಬ್ಬರ ಬೆರಕೆ ಮಲ್ದದು ಬೇತೆ ಬೇತೆ ಉಷ್ಣ ತಿಡಿದು ಇಪ್ಪುಂಡು ಎಂದೇಟು ಒವ್ವೇ ರಾಸಾಯನಿಕಗಳ ಸುಜಿ ಸಂಸ್ಕರಣ ಕಾರ್ಯದ ಪೊರ್ತು ಒಂತೆ ಹೈಡ್ರೋಜನ್ ಸಲ್ಫೈಡ್ ಬೊಕ್ಕ ಅಮೋನಿಯ ಪಿದೈ ಬರ್ಪುಂಡು ಒಂದು ಒಂತೆ ವಾಸನೆಗೆ ಕಾರಣ ಆದಿತ್ತಂಡು ಜನಕ್ಲೆನ ಇರೋದ ಬತ್ತಿ ಬೊಕ್ಕ ಜಾಪಾನ್ ದೇಶದ್ದು ಯಂತ್ರ ಸಾಧನಲೆಂತರ್ಪುಡಾದ ಕಾಂಪೋಸ್ಟ್ ಮಲ್ಪನ ಜಾಗೆನು ಬಂದ್ ಮಲ್ತದು ಉಲ ಹಿಡ್ದು ಒವ್ವೇ ಗ್ಯಾಸ್ ಗಾಳಿ ಪಿದೈ ಬರಂದಿನಂಚ ಕ್ರಮದೆ ತೊಂದುಂಡು ಪಿದೈ ಪೋಪುನ ಗಾಳಿ ಈ ಯಂತ್ರ ಸಾಧನಲೆಡ್ ಶುದ್ಧ ಆದ ಪೋಪುನಂಚ ವ್ಯವಸ್ಥೆ ಮಲ್ತದನಂದು ಪನ್ಪೆರು JR ಲೂಬು. ಇದನ್ನು ಯಂತ್ರೋಪಕರಣ ಅಳವಡಿಸಿ ಸಂಪೂರ್ಣ ಬಂದ್ ಮಾಡಿ ಈ ಕಾಂಪೋಸ್ಟನ್ನು ಮಾಡ್ತಾ ಇದ್ದೀವಿ. ಬಹುಶಃ ಇದು ನಮ್ಮ ದೇಶದ ಇತರ ಘಟಕಗಳಿಗೂ ಕೂಡ ಒಂದು ಬುನಾದಿ ಆಗ್ತದೆ ಅಂತ ನನ್ನ ಅನಿಸಿಕೆ. ಇವತ್ತು ಸುಮಾರು 200 ಮಂದಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಸುಮಾರು 50 ಮಂದಿ ಸ್ಥಳೀಯರು ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಈ ಏನು ಶೀತಲೀಕರಣ ಘಟಕ ಅಥವಾ ಬೆಳೆಸುವ ಘಟಕ ಇದೆ, ಅದರಲ್ಲಿ ಬೇರೆ ಬೇರೆ ಟೆಂಪರೇಚರ್ನಲ್ಲಿ ಉಷ್ಣತೆಯಲ್ಲಿ ಕೆಲಸ ಮಾಡಲಿಕ್ಕೆ ಸ್ಥಳೀಯರಿಗೆ ಸ್ವಲ್ಪ ಕೆಲಸ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಆದ್ದರಿಂದ ಹೆಚ್ಚಿನವರು ನಮ್ಮ ಒರಿಸ್ಸಾ ರಾಜ್ಯದಿಂದ ಅಥವಾ ಅಸ್ಸಾಂ ರಾಜ್ಯದಿಂದ, ಜಾರ್ಖಂಡ್ ರಾಜ್ಯದಿಂದ ಜನ ಕಾರ್ಮಿಕರು ಇಲ್ಲಿ ಬಂದು ಕೆಲಸ ಮಾಡ್ತಾರೆ. ಎಲ್ಲಿಂದ ಕೆಲಸ ಮಾಡಿದ್ರು ನಮ್ಮ ದೇಶದ ಪ್ರಜೆಗಳೇ. ಅಷ್ಟು ಮಂದಿಗೆ ಕೆಲಸ 3 ಎಕರೆ ಪ್ರದೇಶದಲ್ಲಿ ಇರುವಂಥ ಒಂದು ಅಣಬೆಯ ಒಂದು ಫಾರ್ಮು ಸುಮಾರು 200 ಮಂದಿಗೆ ಕೆಲಸವನ್ನು ಕೊಡ್ತದೆ ಅಂದಾಗ ಬಹುಶಃ ಇದು ಒಳ್ಳೆಯ ವಿಚಾರ. ಇದಕ್ಕೆ ಪ್ರೋತ್ಸಾಹ ಕೊಡಬೇಕು. ಏನು ಸಮಸ್ಯೆಗಳಿವೆ ಅದನ್ನು ನಾವು ಅಡ್ರೆಸ್ ಮಾಡಬೇಕು. ಅದು ಬಾರದ ರೀತಿಯಲ್ಲಿ ತಡೆಗಟ್ಟಬೇಕು. ಅದನ್ನು ಖಂಡಿತ ಮಾಡಲೇಬೇಕು. ಯಾರಿಗೂ ತೊಂದರೆ ಆಗಬಾರ್ದು. ಆದರೆ ಇದು ದೇಶದ ಮತ್ತು ಊರಿನ ಅಭಿವೃದ್ಧಿಗೆ ಖಂಡಿತ ಪೂರಕವಾಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಡಿಯೂರು ಶ್ರೀ ಗುರು ದೇವಾನಂದ ಸ್ವಾಮೀಜಿಯರ್ನ ಜನ್ಮ ದಿನೋತ್ಸವ ಗ್ರಾಮೋತ್ಸವ 2023 ಗುರುವಂದನ ಸೇವಾ ಸಂಭ್ರಮದಲ್ಲಿ ಕೊಡು ಸಭಾಲೇಸು ಅಟಣೆ ಆದಿತ್ತಂಡು. ಜನ್ಮ ದಿನೋತ್ಸವ ಸಮಿತಿದ ಕಾರ್ಯಗುರ್ಕಾರ್ಯರು ದುಂಬುದ ಶಾಸಕರು ಪದ್ಮನಾಭ ಕೊಟ್ಟಾರಿ ಎತ್ಕೊಂಡಿರು ಸ್ವಾಮೀಜಿಯರು ಸಭಾಲೇಸನು ಉದಿಪನ ಮಲ್ತದ ಆಶೀರ್ವಚನ ಕೊರಿಯರು. ಕಷ್ಟುಡುಪ್ಪು ನಕ್ಲಿಗೆ ಸಾಯ ಮಲ್ತಂಡ ಅವು ನಿಜವಾಯಿನ ಸಂಪತ್ತಾಪುಂಡು ರಾಷ್ಟ್ರೋತ್ಪನ್ನಗೂ ಮುನ್ನಡಿ ಬರುವಡಾತಂಡು ಸನಾತನ ವಿಚಾರ ಮದತಂಡ ಆಪತ್ತು ನಿಘಂಟಂದು ಸ್ವಾಮೀಜಿ ಪಂಡ್ಯರ. ತನ್ನೊಳಗೆ ತನ್ನನ್ನು ಹುಡುಕಿಕೊಳ್ಳುವ ಪ್ರಯತ್ನ ಮಾಡಿದಾಗ, ನಾನು ಯಾರು ಎಂದು ಅರಿತುಕೊಂಡಾಗ ಅದೇ ನಿಜಾರ್ಥದ ಆಧ್ಯಾತ್ಮ ಬದುಕುವಾಗುತ್ತದೆ. ಇವತ್ತು ಒಳ್ಳೆಯ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ. ಈ ಕಾರ್ಯಕ್ರಮ ಏನಿದು, ಯಾಕೆ ಇದನ್ನೆಲ್ಲ ಮಾಡ್ತಾರೆ, ಇದೆಲ್ಲ ಖರ್ಚು ಮಾಡೋದು ಅಗತ್ಯತೆ ಇದೆಯೋ ಅಂದರೆ ಇದೆ. ಯಾಕಿದೆ ಅಂದರೆ ಸಮಾಜದ ಋಣ ನಮ್ಮ ಮೇಲಿದೆ. ಅದನ್ನು ತೀರಿಸುವ ಒಂದು ಕೆಲಸ ಖಂಡಿತ ಆಗಬೇಕು. ನಾವೆಲ್ಲ ಇಂದು ಹಿರಿಯರ ದಿನಾಚರಣೆ ಅಂತ ಆಚರಣೆ ಮಾಡ್ತೇವೆ. ಎಷ್ಟು ಜನ ಹಿರಿಯರನ್ನು ಪೂಜಿಸಿದ್ದಾರೆ, ಎಷ್ಟು ಹಿರಿಯರಿಗೆ ಗೌರವವನ್ನು ಕೊಟ್ಟಿದ್ದಾರೆ. ಒಮ್ಮೆ ಅವಲೋಕಿಸುವ ದಿನವೂ ಇದಾಗಬೇಕು ಅಂತ. ಹಿರಿಯವರನ್ನು ಮರೆತರೆ ಎಲ್ಲವನ್ನು ಮರೆತಂತೆ. ತುಳುಟೊಂಜಿ ಪಾತೆರುಂಡು, ಪರಬೇರಿನ ಮರೆತಂಡ ಪರ ಬೇರನ್ನು ಮರೆತಂಡ ಆಪತ್ತು ಪಕ್ಕ ಬರ್ಪುಂಡು. ಬೊಂಬೈ ಹೇರಂಬ ಕೆಮಿಕಲ್ ಇಂಡಸ್ಟ್ರೀಸ್ ತಗುರ್ ಕಾರ್ಯರು ಸದಾಶಿವ ಶೆಟ್ಟಿ ಕುಳೂರು ಕನ್ಯಾನ ಮೇರೆಗೆ ದಾನಸಿರಿ ಪ್ರಶಸ್ತಿ ಬೆದ್ರದ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಗುರ್ಕಾರ್ಯರು ಡಾಕ್ಟರ್ ಮೋಹನ ಆಳ್ವೆರೆಗೆ ವಿದ್ಯಾಸಿರಿ ಪ್ರಶಸ್ತಿ, ಸಂಗೀತ ನಿರ್ದೇಶಕರು ಶಂಕರ ಶಾನುಭೋಗರಿಗೆ ಗಾನಸಿರಿ ಪ್ರಶಸ್ತಿ, ಬರೋಡಾ ಶಶಿ ಕ್ಯಾಟರಿಂಗ್ ಸರ್ವಿಸಸ್ ಸ್ಥಾಪಕರು ಶಶಿಧರ ಬೇಶೆಟ್ಟಿಯರಿಗೆ ಸೇವಾ ಸಿರಿ ಪ್ರಶಸ್ತಿ ಕೊಡ್ತು ಮರ್ಯಾದೆ ಮಲ್ತಿಯರು. ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆ ಪುತ್ತೂರು ಬೊಕ್ಕ ಸುಳ್ಳಿಯ ಭಾಗದ ಲಾಭಾಂಶನು ಈ ಪುರ್ತುಡು ಪಟ್ಟಿಯರು. 57 ಜನಕ್ಕೂ ಮರ್ದಗ ಸಾಯ, 7 ಜನಕ್ಕೂ ಇಲ್ಲು ಕಟ್ಟೆರೆ ಸಾಯ, ಬರವು ಕಲ್ಪನಾ ಆಜಿ ಜೋಕ್ಲೆಗೂ ಪಣವು ಸಾಯ, ರಡ್ಡು ಧಾರ್ಮಿಕ ಕೇಂದ್ರ ಅಭಿವೃದ್ಧಿಗೆ ಸಾಯ, 38 ಜನ ಕರಿದುಪೋಯಿನಕಲ ಕುಟುಂಬಗೂ ಸಾಯ ಬೊಕ್ಕ 188 ಜನಕ್ಕೂ ಧರ್ಮಗೂ ಕನ್ನಡಕ ಪಟ್ಟುನ ಕಾರ್ಯಕ್ರಮ ಈ ಪುರ್ತುಡು ನಡತಂಡು. ಸಾಧ್ವಿ ಮಾತಾನಂದಮಯಿ ಶಾಸಕರ ರಾಜೇಶ್ ನಾಯ್ಕ, ಬೊಂಬೈ ಸಮಿತಿದ ಗುರ್ಕಾರ್ಯರು ವಾಮಯ್ಯ ಬಿ ಶೆಟ್ಟಿ, ಸಮಿತಿ ಕಾರ್ಯಗುರ್ಕಾರ್ಯರು ಲೋಕನಾಥ ಜಿ ಶೆಟ್ಟಿ, ಸಮಿತಿದ ಪಣವು ಅಧಿಕಾರುಲು ಎ ಸುರೇಶ್ ರೈ, ಎ
ಅಶೋಕ್ ಕುಮಾರ್ ಒಡಿಯೂರು ವಜ್ರಮಾತಾ ಮಹಿಳಾ ವಿಕಾಸ ಕೇಂದ್ರದ ಗುರ್ಕಾಡ್ದಿ ಸೆರ್ವಾಣಿ ಪಿ ಶೆಟ್ಟಿ ಪಾಲ್ದೊಂಡ್ಯರು. ಪ್ರಧಾನ ಕಾರ್ಯಂತರ ಯಶವಂತ ವಿಟ್ಲ ಸೊಲ್ಮೆ ಸಂದಾಯರು ಕದಿರ ನವನೀತ ಶೆಟ್ಟಿ ಕಾರ್ಯಕ್ರಮ ಸುಧಾರ್ಥ ಕುರಿಯರು. ವಿಶೇಷವಾಗಿ ಈ ಒಂದು ಜನ್ಮದಿನ ನಮ್ಮ ಸನಾತನ ಧರ್ಮದ ಸಂಸ್ಕೃತಿದ ನೆಟ್ಟು ಪದ್ಧತಿ ನಡತನಂಚಿನ ಜನ್ಮ ದಿನೋತ್ಸವ ಎನ್ನ ಯಶಸ್ವಿಯಿಂದ ಪನ್ಪುಣ ಐಕ್ ಕಾರಣಲ ಇಂಚಿನ ಆಧ್ಯಾತ್ಮಿಕ ಶಕ್ತಿಗಳನ್ನ ಸಂಪರ್ಕಲ ಆಕಲ್ನ ಆಶೀರ್ವಾದಲ ಆಕಲ್ನಂದುಲ ಪರಿಶ್ರಮ ಏತೇ ಮಲ್ತನ್ಲ ನನ್ನ ಮನೆಗೆ ಐಕ್ ಸರಿಯಾದ ಪ್ರತಿಫಲ ತಿಕ್ಕೊಂಡ ಆ ದೈವ ಕೃಪೆ ಬೋಡು ದೇವರನ್ನ ಕೃಪೆ ಬೋಡು ಗುರುಕುಲ್ನಕಲ್ನ ಆಶೀರ್ವಾದ ಬೋಡು ನಮ್ಮ ಹೊರಡು ನಿಜವಾದ ತುಂಡೆಯಾನಂಕಲು ಧನ್ಯರು ದಯಪಂಡ ತುಳುನಾಡು ನಮ್ಮ ಜನ್ಮದೈತದ ತುಳುನಾಡಿನ ಮಹಾ ಆಧ್ಯಾತ್ಮಿಕ ಶಕ್ತಿಗಳು ನಮ್ಮ ಶಕ್ತಿ ಕೇಂದ್ರಗಳು ನಮ್ಮವಳುಲ್ಲ. ಪರಮ ಪೂಜ್ಯ ಸ್ವಾಮಿಲು ಎಂಕ್ಲೇ ಮಾತ್ರ ಅತ್ತು ಮುಲ್ಪ ಸೇರಿದಿನ ಮಾತ್ರೆಗಳ ನಮ್ಮ ಹೃದಯಗೂ ಬೊಕ್ಕ ಮನಸ್ಸಿಗೂ ಬಾರಿ ಕೈತಲಿತ್ತಂಚಿನ ಸ್ವಾಮೀಜಿಯರು ಮೆರಡ ಬಾಕಿ ಸ್ವಾಮಿಲನಕ ಲೊಪ್ಪುಲಕ ವಿಶೇಷವಾಯಿನ ಅನಗತ್ಯವಾಯಿನ ಮಡಿವಂತಿಗೆ ಆರು ತುಯ್ಪೋಜೇರು ನಮ್ಮನ್ನು ಬಾರಿ ಪ್ರೀತಿಡು ಆರು ಕೈತಲು ಹೋಯ್ತೊಂದು ಏತು ಒಂಜಿ ಸ್ವಾಮಿಲೆಗೆ ಬೋಡು ಆತ ತಕ್ಕದಾಯಿನ ಆ ಮಡಿವಂತಿಗೆ ದಿವೊಂದು ನಮ್ಮಡ ಪ್ರೀತಿ ರೂಪುನೆ ನಮ್ಮ ದೂವೊಂದುಲ್ಲ ಅಂಚಾದು ಸ್ವಾಮಿಲು ಏಪಲೆಪ್ಪುನಗಲ ನಾವು ಮಾತ ಒಟ್ಟಾದು ಅರ್ನ ಎಡ್ಡೆ ಕೆಲಸೋಡು ನಾವು ಮಾತ ಉಪ್ಪುವ ಇನ್ನು 22 ವರ್ಷೋಡು ಆರು ಇಡೀ ಧಾರ್ಮಿಕವಾಯಿನ ಅರ್ನ ವಿಚಾರ ಆಯ್ತ ಒಟ್ಟುಗು ಇಡೀ ಧಾರ್ಮಿಕ ಚಿಂತನೆ ಒಟ್ಟುಗು ಒಂಜಿ ಗ್ರಾಮದ ಚಿಂತನೆ ಇಡೀ ಭಾಷೆ ಅವು ತುಳು ಭಾಷೆದ ಒಂಜಿ ಚಿಂತನೆ ನೆತ್ತ ಒಟ್ಟಿಗೆ ಹಲವಾರು ಸೇವಾ ಕಾರ್ಯಕ್ರಮವನ್ನು ಮಲ್ತೊಂದು ವಿದ್ಯಾ ಕಾರ್ಯಕ್ರಮವನ್ನು ಮಲ್ತೊಂದು ಇನಿಮುಟ್ಟ ನಮ್ಮ ಇಡೀ ಸಮಾಜ ಕಟ್ಟಿನ ಕೆಲಸವನ್ನು ಮಲ್ದ. ಕರ್ನಾಟಕ ಜನಪದ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ನಿಲೆಟ್ ಆಮಂತ್ರಣ ಪರಿವಾರದ ಸಾರಥ್ಯುಡು ಬರ್ಪುನ ಇತರ ಕುಡ್ಲದ ಪುರಭವನ ನಡಪನ ಆಟಿಡೊಂಜಿ ದಿನ ಲೇಸಡ್ ದೈವಾರಾಧನಾ ಕ್ಷೇತ್ರದ ಗಣೇಶ್ ಸಾಲ್ಯಾನ್ ಕೋಣಿಮಾರ್ ಮೇರೆಗೆ ಸಮ್ಮನದ ಮರ್ಯಾದೆ ನಡಪನೊಂದು ಪ್ರಕಟಣೆಡು ತಿರಿಪಾದಿರು. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿನ ನನ್ನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.